ಶ್ರೀಮತಿ ರಾಜಶ್ರೀ ಉಳ್ಳಾಲ್ ಹಾಗೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಆಚಾರ ಪಟ್ಟವರು ನೆರವೇರಿಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. नमो गणराय मंगलमूर्ति सकल विबुधगण मंगलदाते गणराय गजानन मंगलमूर्ति गजानन गणराय गजानन मंगलमूर्ति गजानन नमो गणराय मंगलमूर्ति सकल विबुधगण मंगलदाते रत्नखचित श्री मुकुट विराजे मंगलदानी आरती रत्नखचित श्री मुकुट विराजे मंगलदानी आरती पूर्वांकुलधर चमे पुष्पांजी पूर्वांकुलधर चमे पुष्पांजी हारदळामयी झुलती हारदळामयी झुलती सकल विभूतगण मंगलदाते गणराय गजानन मंगलमूर्ति गजानन गणराय गजानन मंगलमूर्ति गजानन नमो गणराय मंगलमूर्ति सकल विभूतगण मंगलदाते 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 नित्यं विद्यां बुद्धिं च देहि मे गुरुब्रह्मा गुरुविष्णु गुरुदेवो महेश्वर गुरु साक्षात् परं ब्रह्म तस्मै श्री गुरवे नमः सितवर्णे महाकाये रक्तनेत्रे भयंकरे सर्वइष्टप्रदे देवी ನೂಪುರಧ್ವನಿ ಸುಶೋಭಿತೆ. ನೂಪುರಧ್ವನಿ ಪ್ರಿಯಳಾದಂತಹ ಹಾಗೆ ಮಹಂಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ತ್ರಿಶಕ್ತಿ ಸ್ವರೂಪಿಣಿಯಾದಂತಹ ಆ ಆದಿಶಕ್ತಿಯನ್ನು ನೆನವರಿಕೆ ಮಾಡಿಕೊಳ್ಳುತ್ತಾ ನಾಟ್ಯಾದೇವನಾದಂತಹ ನಟರಾಜಸ್ವಾಮಿಯನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ ಸಮಸ್ತ ಗುರು ಪರಂಪರೆಗೆ ಶಿರಬಾಗುತ್ತಾ ನೆರೆದಿರುವಂತಹ ವೇದಿಕೆಯ ಮೇಲೆ ನೆರೆದಿರುವಂತಹ ಗಣ್ಯರೆಲ್ಲರಿಗೂ ನಮಸ್ಕರಿಸುತ್ತಾ ಹಾಗೆ ಗುರುಕುಲ ಉತ್ಸವಕ್ಕೆ ಆಗಮಿಸಿದಂತಹ ನಮ್ಮ ಪ್ರೀತಿಯ ಮಕ್ಕಳು ಹಾಗೆ ಅವರ ಪೋಷಕರಿಗೆ ನಮಸ್ಕರಿಸುತ್ತಾ ನಿಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತಹ ಕರ್ತವ್ಯ ನನ್ನ ಪಾಲಿಗೆ ಒದಗಿ ಬಂದಿದೆ.
ನವಮ ವರ್ಷದ ಗುರುಕುಲ ಉತ್ಸವವನ್ನು ನಾವು ನಮ್ಮ ಆರಾಧ್ಯ ದೇವರಾದಂತಹ ಶ್ರೀ ಚಿರುಂಬ ಭಗವತಿ ದೇವಸ್ಥಾನದಲ್ಲಿ ಮಾಡಬೇಕು ಅಂತ ಹೇಳಿಕೊಂಡು ಅಧ್ಯಕ್ಷರ ಹತ್ರ ಮಾತಾಡುವಾಗ ಅವರು ಸಂತೋಷದಿಂದ ಇನ್ನೆಲ್ಲ ಕಾರ್ಯಕ್ರಮಗಳನ್ನು ನೀವು ಇಲ್ಲೇ ಮಾಡಬೇಕು ಅಂತ ಹೇಳಿದ್ದಾರೆ. ಅವರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗೆ ಇವತ್ತಿನ ನವಮ ವರ್ಷದ ಗುರುಕುಲೋತ್ಸವ ಕಾರ್ಯಕ್ರಮವನ್ನು ದೇವತಾ ಜ್ಯೋತಿ ಪ್ರಜ್ವಲನೆ ಮಾಡಲು ಆಗಮಿಸಿದಂತಹ ನಮ್ಮ ಗುರುಪುತ್ರಿಯಾದಂತಹ ಶ್ರೀಮತಿ ರಾಜಶ್ರೀ ಉಳ್ಳಾಲ್, ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತರು. ಅವರ ತಂದೆ ನನ್ನ ಗುರುಗಳು ಉಳ್ಳಾಲ ಶ್ರೀ ಮೋಹನ್ ಕುಮಾರ್ ಅವರ ಶುಭಾಶೀರ್ವಾದದೊಂದಿಗೆ ಈ ಗುರುಕುಲ ಉತ್ಸವವನ್ನು ದೇವತಾ ಜ್ಯೋತಿ ಪ್ರಜ್ವಲಿನೊಂದಿಗೆ ನಮ್ಮ ಕಾರ್ಯಕ್ರಮಕ್ಕೆ ಶುಭ ಕೋರಲು ಬಂದಂತಹ ನನ್ನ ಪೂಜ್ಯ ಗುರುಗಳಾದಂತಹ ಶ್ರೀಮತಿ ರಾಜಶ್ರೀ ಉಳ್ಳಾಲ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀಮತಿ ಶೈನಾ ಶ್ರಾವಣಿಯವರು ಸ್ವಾಗತವನ್ನು ನೀಡಬೇಕಾಗಿ ವಿನಂತಿ. ಹಾಗೆ ನಮ್ಮ ಗುರುಕುಲ ಉತ್ಸವ ಉದ್ಘಾಟನೆ ಹಾಗೂ ಅಧ್ಯಕ್ಷತೆಯನ್ನು ವಹಿಸಲು ನಮ್ಮ ಕ್ಷೇತ್ರದ ಅಧ್ಯಕ್ಷರಾದಂತಹ ಶ್ರೀ ಚಂದ್ರಾಸ್ ಉಳ್ಳಾಲ್ ಇವರು ಆಗಮಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಸಮರ್ಥ ರಾಜಕೀಯ ಮುಖಂಡರಲ್ಲಿ ಗುರುತಿಸಿಕೊಂಡವರು ಇವರು. ಹಾಗೆ ನಮ್ಮೆಲ್ಲರ ಆತ್ಮೀಯರು. ಯಾವ ಕೆಲಸ ನಾವು ಅವರ ಹತ್ರ ನಾವು ಈ ರೀತಿ ಮಾಡ್ತೇವೆ ಅಂತ ಹೇಳಿದರೆ ಅವರ ಯಾವಾಗಲೂ ಅವರ ಸಹಕಾರ ಇದ್ದೇ ಇರ್ತದೆ. ಹಾಗೆ ಇಂತಹ ಕಲಾ ಕಾರ್ಯಕ್ರಮಗಳಿಗೆ, ಹಾಗೆ ಧಾರ್ಮಿಕ ಕಾರ್ಯಕ್ರಮಗಳಾಗಿರಲಿ ಅಥವಾ ಸಾಮಾಜಿಕ ಕಾರ್ಯಕ್ರಮ ಆಗಿರಲಿ, ಎಲ್ಲದಕ್ಕೂ ಅವರ ತುಂಬು ಹೃದಯದ ಸಹಕಾರವನ್ನು ನೀಡುತ್ತಾ ಬಂದಿರುವಂತಹ ನಮ್ಮ ಪ್ರೀತಿಯ ಚಂದ್ರಾಸ್ ಉಳ್ಳಾಲ್ ಇವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಕಿರಣ್ ಉಳ್ಳಾಲ್ ಇವರ ಸ್ವಾಗತವನ್ನು ನೀಡಬೇಕಾಗಿ ವಿನಂತಿ. ವಿಶೇಷ ಅಭ್ಯಾಗತರಾಗಿ ನಮ್ಮ ಶ್ರೀ ಕ್ಷೇತ್ರದ ಕೋಶಾಧಿಕಾರಿಆಗಿರುವಂತಹ ಶ್ರೀ ಯಶವಂತ ಉಚ್ಚಿಲವರು ಆಗಮಿಸಿದ್ದಾರೆ. ಗುರುಕುಲೋತ್ಸವದ ಕಾರ್ಯಕ್ರಮದ 9ನೇ ವರ್ಷದ ಕಾರ್ಯಕ್ರಮವನ್ನು ನಾನು ಇಲ್ಲಿ ಆಚರಿಸ್ತೇನೆ ಅಂತೇಳಿ ಮೊದಲು ಹೇಳಿದ್ದು ನಾನು ಅವರಿಗೆ. ಹಾಗೆ ಅವರು ಯಾವ ಕೆಲಸ ನಾನು ಅವರ ಹತ್ರ ಕೇಳಿದರೂ ಕೂಡ ನಾನು ಈ ರೀತಿ ಮಾಡ್ತೇನೆ ಅಂತ ಹೇಳುವಾಗ ಅವರು ಆಯಿತು ನೀವು ಇಲ್ಲಿ ಮಾಡಿ ಎಂಬಂತಹ ಒಂದು ನಮಗೆ ಬೆಂಬಲವನ್ನು ನೀಡಿದ್ದಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಈ ಗುರುಕುಲೋತ್ಸವಕ್ಕೆ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಸ್ಥೆಯ ಕಿರಣ್ ಉಳ್ಳಾಲ್ ಇವರು ಸ್ವಾಗತವನ್ನು ನೀಡಬೇಕಾಗಿ ವಿನಂತಿ. ಹಾಗೆ ಶ್ರೀ ಚಿರುಂಬ ಭಗವತಿ ಕ್ಷೇತ್ರದ ಆಚಾರಪಟ್ಟವರು, ನಮ್ಮ ಪೂಜನೀಯರು, ಅವರಿಗೆ ನಾನು ಈ ಹೊತ್ತಿನಲ್ಲಿ ಗುರುಕುಲೋತ್ಸವಕ್ಕೆ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀಮತಿ ಶಕಿಲಾ ಜನಾರ್ದನ್ ಇವರು ಸ್ವಾಗತವನ್ನು ನೀಡಬೇಕಾಗಿ ವಿನಂತಿ. ಹಾಗೆ ನಮ್ಮ ಸಂಸ್ಥೆ ಬೆಳಿಬೇಕಾದರೆ ಮಾತಾಪಿತರ ಒಂದು ಪ್ರೋತ್ಸಾಹ ಹಾಗೆ ಪ್ರೀತಿ ಇರಲೇಬೇಕು. ನಮ್ಮ ಸಂಸ್ಥೆ ಬೆಳಿಲಿಕ್ಕೆ ನನ್ನ ಮಾತೃಶ್ರೀ ಅವರಾದಂತಹ ಶ್ರೀಮತಿ ಶಕಿಲಾ ಜನಾರ್ದನ್ ಇವರು ಕಾರಣ. ನನ್ನ ಗುರುಗಳ ಹತ್ರ ವಿದ್ಯಾಭ್ಯಾಸಕ್ಕೆ ಹಾಕಿ ನನ್ನ ಬದುಕಿಗೆ ದಾರಿಯನ್ನು ಮಾಡಿಕೊಟ್ಟವರು ನನ್ನ ತಾಯಿ, ಹಾಗೆ ನಮ್ಮ ಅಧ್ಯಕ್ಷರು
ಆದಂತಹ ಶ್ರೀಮತಿ ಶಕಿಲಾ ಜನಾರ್ದನ್ ಇವರನ್ನು ಈ ಉತ್ಸವಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸಂಸ್ಥೆಯ ಶ್ರೀಮತಿ ಬಬಿತಾ ಕಿರಣ್ ಇವರು ಸ್ವಾಗತವನ್ನು ನೀಡಬೇಕು. ಹಾಗೆ ಆಗಮಿಸಿದಂತಹ ಎಲ್ಲ ನಮ್ಮ ಪ್ರೀತಿಯ ಶಿಷ್ಯವೃಂದದ ಪೋಷಕರು ಹಾಗೆ ಶಿಷ್ಯವೃಂದ ಹಾಗೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸದಸ್ಯರುಗಳು ಹಾಗೆ ನಮ್ಮ ಧ್ವನಿ ಮತ್ತು ಬೆಳಕಿನಲ್ಲಿ ಸಹಕರಿಸಿದಂತಹ ಮಿತ್ರರಿಗೂ ಹಾಗೆ ನಮಗೆ ಪ್ರಸಾದನದಲ್ಲಿ ಸಹಕರಿಸಿದಂತಹ ಮಿತ್ರರಿಗೂ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ. ಧನ್ಯವಾದಗಳು ವಿದ್ವಾನ್ ಶ್ರಾವಣ್ ಬುಳ್ಳಾಲ್ ಇವರಿಗೆ. ಇಂದಿನ ಉದ್ಘಾಟನೆಯನ್ನು ನಡೆಸಿದಂತಹ ಶ್ರೀ ಕ್ಷೇತ್ರದ ಅಧ್ಯಕ್ಷರು ಅಂದರೆ ಶಿರುಂಬ ಭಗವತಿ ತೀಯಾ ಸಮಾಜ ಸೇವಾ ಸಂಘ ಉಳ್ಳಾಲ ಇದರ ಅಧ್ಯಕ್ಷರು, ಓರ್ವ ಸಮರ್ಥ ನಾಯಕರು, ಕ್ಷೇತ್ರ ರಾಜಕೀಯವಾಗಿರಲಿ, ಧಾರ್ಮಿಕವಾಗಿರಲಿ ಅಥವಾ ಸಾಮಾಜಿಕ ಕ್ಷೇತ್ರವೇ ಆಗಿರಲಿ, ಓರ್ವ ಸಮರ್ಥ ನಾಯಕರು. 9 ವರ್ಷಗಳ ಹಿಂದೆ ನಾವಿಲ್ಲಿ ಮಂತ್ರನಾಟ್ಯ ಕಲಾ ಗುರುಕುಲವನ್ನು ಆರಂಭಿಸಬೇಕು ಅಂತ ಹೇಳಿದಾಗ, ನಿಮ್ಮ ಗುರುಗಳ ಅಪ್ಪಣೆ ಇದ್ದರೆ ನೀವು ಖಂಡಿತ ಇಲ್ಲಿ ನಿಮ್ಮ ಮಂತ್ರನಾಟ್ಯ ಕಲಾ ಗುರುಕುಲವನ್ನು ಇಲ್ಲಿ ಆರಂಭಿಸಬಹುದು ಎಂಬುದಾಗಿ ಅಭಯವನ್ನು ಇತ್ತವರು ನಮಗೆ, ಅಭಯದ ನುಡಿಗಳನ್ನಿತ್ತವರು ನಮಗೆ. ಹಾಗಾಗಿ ಅವರು ಅವತ್ತು ಕೊಟ್ಟಂತಹ ಅಪ್ಪಣೆಯಿಂದಾಗಿ ಇವತ್ತಿಗೂ ನಾವು ಈ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ 9ನೇ ವರ್ಷವನ್ನು ಪೂರೈಸಿದ್ದೇವೆ. ಇನ್ನು ಮುಂದಕ್ಕೂ ಅವರ ಈ ಸಹಕಾರ ಹೀಗೆ ಇರ್ತದೆ ಅನ್ನುವುದನ್ನು ಭಾವಿಸಿದ್ದೇವೆ. ಈಗ ಉದ್ಘಾಟನೆಯ ನುಡಿಯನ್ನು ಆಡಬೇಕು ಅಂತ ಶ್ರೀ ಚಂದ್ರಹಾಸ್ ಬುಳ್ಳಾಲ್ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ಕಳೆದ 9 ವರ್ಷಗಳ ಹಿಂದೆ ಶ್ರಾವಣ್ ಬಂದು ಕೇಳಿದರು, ನಿಮ್ಮ ಕ್ಷೇತ್ರದಲ್ಲಿ ನನಗೆ ಒಂದು ಅವಕಾಶ ಮಾಡಿಕೊಡಬೇಕು, ನಾನು ಇಲ್ಲಿ ಬರುವಂಥ ಮಕ್ಕಳಿಗೆ ಭರತನಾಟ್ಯವನ್ನು ಕಲಿಸಿಕೊಡ್ತೇನೆ, ನಾನು ಉಳ್ಳಾಳ ಮೋಹನ್ ಕುಮಾರ್ರವರ ಶಿಷ್ಯ ಅಂತ. ಪ್ರಾರಂಭದಲ್ಲಿ ನೋಡಿ, ತನ್ನ ಗುರುಗಳನ್ನು ಎದುರು ಇಟ್ಟುಕೊಂಡು ತಾನು ಉಳ್ಳಾಲ ಮೋಹನ್ ಕುಮಾರ್ರವರ ಶಿಷ್ಯ ಅಂತ ಹೆಮ್ಮೆಯಿಂದ ಹೇಳುವಾಗ ನನಗೆ ಭಾರಿ ಸಂತೋಷವಾಯಿತು. ನಾನು ಮೊದಲು ಕೇಳಿದೆ, ಅವರ ಅಪ್ಪಣೆ ಇದೆ ಅಲ್ವಾ ಅಂತ. ಅವರ ಅಪ್ಪಣೆ ಮಾತ್ರ ಅಲ್ಲ, ಅವರ ಆಶೀರ್ವಾದ ನನ್ನೊಟ್ಟಿಗಿದೆ ಅಂತ ಹೇಳಿ ಅಂದು ಪ್ರಾರಂಭವಾದಂಥ ಈ ಒಂದು ಮಂತ್ರ ನಾಟ್ಯಕಲಾ ಗುರುಕುಲ ಇವತ್ತಿನ 9ನೇ ವರ್ಷ ತುಂಬಿ ಬರುವ ವರ್ಷಕ್ಕೆ 10ನೇ ವರ್ಷ ಆಗ್ತದೆ. ಶ್ರಾವಣ್ರವರೇ, ಬಹಳ ವಿಜೃಂಭಣೆಯಿಂದ ನೀವು ಇಲ್ಲೇ ಮಾಡಬೇಕಂತ ನನ್ನ ಒಂದು ಆಶೆ. ಯಾಕೆಂದರೆ 2-3 ಕಾರ್ಯಕ್ರಮಗಳನ್ನು ಟೌನ್ ಹಾಲ್ ಮತ್ತು ಇತರ ಕಡೆಯಲ್ಲಿ ಮಾಡಿದರು. ಬಹಳ ನಾನು ಕೂಡ ಹೋಗಿದ್ದೇನೆ. ಅವರು ಯಾವ ಕಾರ್ಯಕ್ರಮ, ಅವರ ಇಂಥ ಕಾರ್ಯಕ್ರಮಕ್ಕೆ ನನ್ನನ್ನು ಬಿಡುವುದಿಲ್ಲ. ನಾನು ಸೈಡ್ನಲ್ಲೇ ಆದರೂ ಇರಬೇಕು ಅವರಿಗೆ. ಹಾಗೆ ಕೊರೋನಾದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ಇವತ್ತು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಅವರಿಗೆ ಅಭಿನಂದನೆಗಳು. ಹಳೆ ಬೇರು ಹೊಸ ಚಿಗುರು ಎನ್ನುವಂತೆ ಆಗ ಇದ್ದರೆ ಮಾತ್ರ ಮರಸಬೋಗಂತೆ. ಹಾಗೆ ತನ್ನ ಗುರುಗಳು ಮತ್ತು ಅವರ ಶಿಷ್ಯಂದಿರು ಅಂದರೆ ಶ್ರಾವಣ್ ಅವರು ಇಬ್ಬರು ಸೇರಿದಾಗ ಮಾತ್ರ ಇದಕ್ಕೆ ಅರ್ಥಪೂರ್ಣವಾದಂತಹ ಒಂದು ವ್ಯವಸ್ಥೆ ಸಿಗಲಿಕ್ಕೆ ಸಾಧ್ಯತೆ. ಭರತನಾಟ್ಯ ಎಂಬುದು ಅದು ಪುರಾಣದಲ್ಲಿ ಇದ್ದಂಥ ಒಂದು ಕಲೆ. ಭರತನಾಟ್ಯದ ಮಕ್ಕಳನ್ನು ನೋಡುವಾಗ, ಅವರ ಕಣ್ಣನ್ನು ನೋಡುವಾಗ ಗೊತ್ತಾಗ್ತದೆ ಅಂತೆ ಇವಳು ಭರತನಾಟ್ಯ ಕ್ಲಾಸಿಗೆ ಹೋಗ್ತಾಳೆ ಅಂತ. ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ, ನನ್ನ ಮಗಳು ಕೂಡ ಎಷ್ಟೋ ವರ್ಷದಿಂದ ಇವರ ಶಿಷ್ಯೆ. ಅವಳಿಗೆ ಮದುವೆಯಾಗಿ ಬೇರೆ ಕಡೆ ಇದ್ದಾಳೆ.
ಒಂದು ದಿವಸ ನಾನು ಮತ್ತು ಅವಳು ಒಂದು ದೇವಸ್ಥಾನಕ್ಕೆ ಹೋಗಿದ್ದೆವು. ಆಗ ಒಬ್ಬರು ಭಟ್ರು ಕೇಳಿದರು, ಈ ಭರತನಾಟ್ಯ ಕ್ಲಾಸಿಗೆ ಪೋಪನ ಅಂತ. ಹೌದಂತ ಹೇಳಿದ್ಲು. ನಾನು ಕೇಳಿದೆ, ಹೇಗೆ ಭಟ್ರೆ ನಿಮಗೆ ಗೊತ್ತಾಯಿತು? ಭರತನಾಟ್ಯಕ್ಕೆ ಹೋಗುವ ಮಕ್ಕಳ ಕಣ್ಣಿನಲ್ಲಿ ಗೊತ್ತಾಗ್ತದೆ ಅಂತ. ಯಾಕೆ ನಾನು ಕೂಡ ಹೇಳ್ತೇನೆ ಅಂದರೆ, ಭರತನಾಟ್ಯ ಒಂದು ವ್ಯಾಯಾಮ. ಕಾಲಿನ ಬೆರಳಿನಿಂದ ಹಿಡಿದು ಮಸ್ತಕದವರೆಗೆ ಅದರ ಕಾರ್ಯಗಳು ನಡೀತಾ ಇದೆ. ಒಂದು ಭರತನಾಟ್ಯದ ವಿದ್ಯಾರ್ಥಿಯನ್ನು ನೀವು ಗಮನಿಸಿ, ಅವಳಲ್ಲಿರುವ ವಿನಯತೆ, ವಿನಮ್ರತೆ, ಅದು ಆ ಭರತನಾಟ್ಯದಲ್ಲಿ ಬರ್ತಾ ಇದೆ. ಅವಳು ಮತ್ತೊಬ್ಬರಿಗೆ ಕೊಡುವಂತಹ ಮರ್ಯಾದೆ, ಅದೆಲ್ಲ ಅವರ ಕ್ಲಾಸಿನಲ್ಲಿ ಮೊದಲು ಕಲಿಸ್ತಾರೆ. ಹಾಗೆ ಅವರು ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ತಾರೆ. ಒಂದಂದರೆ ಮಾತಿನಲ್ಲಿ, ನೋಟದಲ್ಲಿ, ಬುದ್ಧಿಯಲ್ಲಿ ಎಲ್ಲವೂ ತೀಕ್ಷ್ಣತೆಯನ್ನು ಕಲಿಸ್ತದೆ ಅದು. ಭರತನಾಟ್ಯಕ್ಕೆ ಯಾರು ಸೇರ್ತಾರೋ ನನ್ನ ಲೆಕ್ಕದಲ್ಲಿ ಕಲಿಯುವುದಕ್ಕೂ ಕೂಡ ಅವರು ಬಹಳ ಮೊದಲಿಗರಂತ ಭಾವಿಸ್ತೇನಲ್ಲ, ನಿಜವಾಗಲೂ ಹಾಗೆ. ಮುಂದಿನ ದಿವಸಗಳಲ್ಲಿ ನಾನು ಶ್ರಾವಣಿಗೆ ಹೇಳುವುದು, ಆದಷ್ಟು ಶಿಷ್ಯರಂದಿರನ್ನು ಇಲ್ಲಿ ಸೇರಿಸ್ಕೊಂಡು ಅದರ ಒಟ್ಟಿಗೆ ನಾವಿಲ್ಲಿ ಸಂಗೀತ ಕ್ಲಾಸ್ ಕೂಡ ಇದೆ, ಅದನ್ನು ಕೂಡ ಕಲಿಸುವಂಥ ವ್ಯವಸ್ಥೆ ಇಲ್ಲಿ ಇದೆ. ಉತ್ಸಾಹಿಗಳು ಸೇರಬಹುದು. ಮುಂದಿನ ದಿವಸಗಳಲ್ಲಿ ಹಲವಾರು ಶಿಷ್ಯಗಳನ್ನು ಹೊಂದಿಕೊಂಡು ಈ ಮಂತ್ರ ನಾಟ್ಯಕಲಾ ಗುರುಕುಲ ಈ ಕರ್ನಾಟಕದಲ್ಲಿ ಒಳ್ಳೆಯ ಹೆಸರನ್ನು ಮಾಡಲಿ ಅಂತ ಹೇಳಿಕೊಂಡು ಮಹಾಮಾತೆ ತಾಯಿ ಭಗವತಿ ಸಂಪೂರ್ಣವಾದ ಆಶೀರ್ವಾದವನ್ನು ಕೊಡಲಿ. ಯಾಕೆಂತ ಹೇಳಿದರೆ ಅವರ ಕಾಲಿನ ಬುಡದಲ್ಲಿ ಈ ಒಂದು ಸಂಸ್ಥೆ ಹಲವಾರು ವರ್ಷಗಳಿಂದ ಇದೆ. ಒಳ್ಳೆಯ ಭವಿಷ್ಯ ಕೂಡ ಇದೆ ಅಂತ ನನ್ನ ಅನಿಸಿಕೆ ಅಲ್ಲ, ಇದೆ. ಮುಂದೆ ಈ ಒಂದು ಸಂಸ್ಥೆ ಬಾಳಿ ಬೆಳಗಲಿ ಅಂತ ಹೇಳಿಕೊಂಡು ಈ ಕಾರ್ಯಕ್ರಮದ ಪ್ರಮುಖವಾದಂತಹ ಅಂಗ ಗುರುವಂದನೆ. ಕಲಿಯುವಂತಹ ಕಲೆ ನೃತ್ಯವಾಗಿರ್ಬೋದು, ಸಂಗೀತ ಆಗಿರ್ಬೋದು, ಇನ್ಯಾವುದೇ ಕಲೆಗಳಾಗಿರ್ಬೋದು, ಗುರುವನ್ನು ಸ್ಮರಿಸುವಂತಹದ್ದು ಅತಿ ಮುಖ್ಯವಾದದ್ದು. ಗುರುವಂದನೆಯ ಮೂಲಕ ಗುರುಗಳ ಕಾಲಿಗೆ ಅಡ್ಡ ಬೀಳುವುದು ಅಂತ ಹೇಳಿದರೆ, ಯಾಕಂತ ಹೇಳಿದರೆ ನಮಗೆ ತುಂಬ ವಿದ್ಯೆ ಕಲಿತ ಮೇಲೆ ತಲೆಗೊಂದು ಅಹಂಕಾರ ಅಡರುವುದು ಉಂಟು. ಆ ಅಡರಿದ ಅಹಂಕಾರವನ್ನು ಕೊನೆಗೊಳಿಸುವವನು ಯಾರು ಅಂತ ಹೇಳಿದರೆ ಗುರು. ಯಾಕೆಂತ ಹೇಳಿದರೆ ತಲೆಗೆ ಅಹಂಕಾರ ಅಡರಿದರೆ ಅವನಿಗೆ ನೆಲ ಕಾಣುವುದಿಲ್ಲ, ಮೇಲೆ ನೋಡಿಕೊಂಡೇ ಹೋಗ್ತಾ ಇರ್ತಾನೆ. ಆದರೆ ಎಲ್ಲಿ ತಲೆಯನ್ನು ತಗ್ಗಿಸ್ತಾನಂತ ಹೇಳಿದರೆ ಗುರುವಿನ ಎದುರಿಗೆ ಮಾತ್ರ. ಯಾವಾಗ ಗುರುವಿನ ಎದುರಿಗೆ ತಲೆಯನ್ನು ತಗ್ಗಿಸಿ ದೇಹವನ್ನು ಬಗ್ಗಿಸಿ ಗುರುವಿಗೆ ನಮಸ್ಕರಿಸ್ತಾನೋ ಆಗ ತಲೆಗೆ ಅಡರಿದಂಥ ಅಹಂಕಾರಗಳೆಲ್ಲವೂ ಗುರುವಿನ ಪಾದಕ್ಕೆ ಸಮರ್ಪಣೆ ಆಗ್ತದೆ. ಹಾಗಾಗಿ ಯಾಕೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಾವು ಗುರುವಂದನೆಯನ್ನು ಮಾಡ್ತೇವೆ ಅಂತ ಹೇಳಿದರೆ, ಈ ಒಂದು ಪರಂಪರೆ ಮುಂದುವರಿಬೇಕು. ಮಕ್ಕಳು ಇನ್ನು ಮುಂದಕ್ಕೂ ನಾವು ಹೇಗೆ ನಮಗೆ ಕಲಿಸಿದ ಗುರುಗಳಿಗೆ ವಂದನೆಯನ್ನು ಸಲ್ಲಿಸ್ತೇವೋ ಅದೇ ರೀತಿ ಇನ್ನು ಮುಂದಕ್ಕೆ ಈ ಸಣ್ಣ ಮಕ್ಕಳು ಕೂಡ ಈ ಗುರುವಂದನೆಯ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವಂಥ ಉದ್ದೇಶದಿಂದ ವೇದಿಕೆಯಲ್ಲಿ ಕೂಡ ಗುರುವಂದನೆ, ನಾವು ಬೇರೆ ಬೇರೆ ರೀತಿಯಲ್ಲಿ ಗುರುವಂದನೆಗಳನ್ನು ಮಾಡ್ತಾ ಇರ್ತೇವೆ. ಪ್ರತಿ ವರ್ಷದಲ್ಲಿ
ವಿಜಯದಶಮಿ ಆಗಿರ್ಬೋದು ಅಥವಾ ಗುರುಪೂರ್ಣಿಮೆ ಆಗಿರ್ಬೋದು, ಇಂಥ ಸಂದರ್ಭಗಳಿಗೆ ಗುರುವಂದನೆಯನ್ನು ಮಾಡ್ತಾ ಇರ್ತವೆ. ಆದರೆ ಈ ವಾರ್ಷಿಕೋತ್ಸವದಲ್ಲಿ ನಾವು ಈ ಗುರುವಂದನೆಯನ್ನು ತುಂಬ ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದೇವೆ. ಇವತ್ತು ಮುಖ್ಯ ಗುರುಗಳಾದಂತಹ ಶ್ರೀ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಶಾಂತಲಾ ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀ ಉಳ್ಳಾಲ್ ಮೋಹನ್ ಕುಮಾರ್ ರವರ ಅನುಪಸ್ಥಿತಿಯಲ್ಲಿ ಗುರುಪುತ್ರಿಯವರಾದಂತಹ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಬಂದು ನಮಗೆ ಹರಸ್ತಾ ನಮ್ಮ ಸಂಸ್ಥೆಯ ಮೇಲೆ, ನಮ್ಮ ಮೇಲೆ ಪ್ರೀತಿ ಇಟ್ಟು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರುವಂತಹ ಕರ್ನಾಟಕ ಕಲಾಶ್ರೀ ಶ್ರೀಮತಿ ರಾಜಶ್ರೀ ಉಳ್ಳಾಲ್ ರವರಿಗೆ ಇಂದು ಗುರುವಂದನೆಯನ್ನು ನೆರವೇರಿಸಲಿಕ್ಕಿದ್ದೇವೆ. ಈ ಗುರುವಂದನೆಯನ್ನು ಶ್ರೀ ಶ್ರಾವಣ್ ಉಳ್ಳಾಲ್ ನಮ್ಮ ನಿರ್ದೇಶಕರು ನೆರವೇರಿಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವಂದನೆಯನ್ನು ಸ್ವೀಕರಿಸಿದಂತಹ ನಮ್ಮೆಲ್ಲರ ಅಕ್ಕ ಅಂತಲೇ ಕರೆಯುವುದವರನ್ನು ಶ್ರೀಮತಿ ರಾಜಶ್ರೀ ಉಳ್ಳಾಲ್ ಇವರು ಸಂಸ್ಥೆಯ ಬಗೆಗೆ 2 ಹಿತನುಡಿಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೆ. ಬಹಳ ಚಿಕ್ಕ ವಯಸ್ಸಿನಲ್ಲಿ ಶ್ರಾವಣ್ಣ ಮನೆಗೆ ಬರ್ತಾ ಇದ್ದ. ನನ್ನ ಸಹೋದರ ಸಮಾನ ಅಂತ ಹೇಳ್ಬೋದು. ಒಳ್ಳೆಯ ನೃತ್ಯ ಕಲಾವಿದನಾಗಿ ರೂಪುಗೊಂಡಿದ್ದು ಇಂತಹ ಪುಣ್ಯ ಒಂದು ಕ್ಷೇತ್ರದಲ್ಲಿ ಈ ನೃತ್ಯ ತರಗತಿಯನ್ನು ನಡೆಸುವುದು ಬಹಳ ಸಂತೋಷದ ವಿಷಯ. ಶ್ರಾವಣ್ ಇಲ್ಲಿ ನೃತ್ಯ ತರಗತಿ ಮಾಡುವ ಮೊದಲು ನಮ್ಮ ಮನೆಯಲ್ಲಿ ನಾನು ನೃತ್ಯ ಕಲಿಸ್ತಾ ಇರುವಾಗ ನನಗೆ ಸಹಾಯ ಮಾಡ್ತಿದ್ದ ಬಂದು. ಆಮೇಲೆ ನಮ್ಮ ನೃತ್ಯ ತರಗತಿ ಉಳ್ಳಾಲ ಮೊಗವೀರ ಶಾಲೆಯಲ್ಲಿ ಆಗ್ತಾಯಿತ್ತು. ಆಗ ನಾನು ಬ್ಯಾಂಗ್ಳೂರಲ್ಲಿದ್ದೆ. ಆಗ ಕೂಡ ಅಲ್ಲಿ ನೃತ್ಯ ಅವನೇ ಕ್ಲಾಸ್ ಮಾಡ್ತಿದ್ದ. ಆಮೇಲೆ ಇಲ್ಲಿ ಅವನ ಸ್ವಂತ ಮಂತ್ರನಾಟ್ಯ ಗುರುಕುಲ ಎಂಬ ಒಂದು ಸಂಸ್ಥೆಯನ್ನು ಆರಂಭಿಸಿ ಇದೀಗ 9 ವರ್ಷ ಆಯಿತು. ಬಹಳ ಸಂತೋಷದ ವಿಷಯ. ಶ್ರಾವಣ್ ಉಳ್ಳಾಲ್ ಒಬ್ಬ ಒಳ್ಳೆಯ ನೃತ್ಯ ಕಲಾವಿದ, ಒಳ್ಳೆಯ ತಾಳ. ಅವನ ಮೊದಲೇ ಅಪ್ಪ ಯಾವಾಗಲೂ ಹೇಳೋದಿತ್ತು, ತಾಳ ಗಟ್ಟಿ ಅವನದು. ತುಂಬ ಚೆನ್ನಾಗಿ ನೃತ್ಯ ಮಾಡ್ತಾ ಇದ್ದ. ಅದೇ ರೀತಿ ಮಕ್ಕಳಿಗೆ ಕೂಡ ಹೇಳಿಕೊಡೋದು, ಪಾಠ ಮಾಡುವ ರೀತಿ ಕೂಡ ತುಂಬ ಚೆನ್ನಾಗಿತ್ತು. ಹಲವಾರು ಮಕ್ಕಳು ಈ ಒಂದು ಪುಣ್ಯ ಸ್ಥಳದಲ್ಲಿ ನೃತ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಶ್ರಾವಣ್ ಉಳ್ಳಾಲ್ ಅವರ ಜೊತೆ ಮುಖ್ಯವಾಗಿ ಅವರ ಅಮ್ಮನಿಗೆ ನಾವು ವಂದಿಸಬೇಕು. ಯಾಕೆ ಅಂತ ಹೇಳಿದರೆ, ಒಬ್ಬ ಗಂಡು ಮಕ್ಕಳಿಗೆ ಈ ಕಲೆಯನ್ನು ಕಲಿಸೋದು ಬಹಳ ಕಡಿಮೆ. ಅಂಥದ್ರಲ್ಲಿ ಶ್ರಾವಣನು ನಮ್ಮ ನೃತ್ಯ ಸಂಸ್ಥೆಗೆ ಸೇರಿಸಿ ಒಬ್ಬ ದೊಡ್ಡ ಕಲಾವಿದನಾಗಲು ಕಾರಣಕರ್ತರಾದ ಅವರಿಗೆ ಮೊದಲಾಗಿ ನನ್ನ ನಮನವನ್ನು ಸಲ್ಲಿಸ್ತಾ ಇದ್ದೇನೆ. ಅವನು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಕೂಡ ಅವರೇ ಕಾರಣ. ಅದೇ ರೀತಿ ಅವನಿಗೆ ಸಿಕ್ಕಿದಂಥ ಪತ್ನಿ ಕೂಡ ಒಳ್ಳೆಯ ನೃತ್ಯ ಕಲಾವಿದೆ. ಇನ್ನು ಅವನ ಸಹೋದರ ಸಮಾನನಾದಂತಹ ಅವನ ಗೆಳೆಯ ಅಂತ ಹೇಳ್ಬೋದು, ಕಿರಣ್ ಉಳ್ಳಾಲ್. ಅವನಿಗೆ ಸಿಕ್ಕಿದ ಸಹಪಾಠಿಗಳು, ಪತ್ನಿ, ಮನೆಯವರು, ಈ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಅವನನ್ನು ಪ್ರೋತ್ಸಾಹಿಸುವಂಥ ಎಲ್ಲ ಪೂಜೆ ಅರ್ಚಕರು, ಇಲ್ಲಿಯ ದೇವಸ್ಥಾನದ ಗಣ್ಯರು. ನಿಜವಾಗಿ ಅವನು ಭಾಗ್ಯವಂತ. ಅದೇ ಆಗ ಶ್ರೀ ಚಂದ್ರಹಾಸ್ ಉಳ್ಳಾಲ್ ಹೇಳಿದ ಹಾಗೆ ಅವನಿಗೆ ಇಲ್ಲಿಯೇ ಪ್ರತಿ ವರ್ಷವೂ ಅವನ ಗುರುಕುಲೋತ್ಸವವನ್ನು ಮಾಡಲು ಅನುಮತಿ ನೀಡಿದ್ದಾರೆ. ಅದು ಕೂಡ ಒಂದು ಪುಣ್ಯ ಭಾಗ್ಯ ಅಂತ ಹೇಳ್ಬೋದು. ಏನೇ ಇರಲಿ, ನಾನು ಮಕ್ಕಳಿಗೆ ಮತ್ತು ಅವರ ಮಾತಾಪಿತೃಗಳಿಗೆ ಏನು ಹೇಳೋದು ಅಂತ ಹೇಳಿದರೆ, ಈ ಒಂದು ಕಲೆಯನ್ನು ಕಲಿಯಲು ನೀವೆಲ್ಲ ಪ್ರೋತ್ಸಾಹ ನೀಡಬೇಕು. ಅವಸರ ಮಾಡಬೇಡಿ. ಈ ವಿದ್ಯೆ ಅಷ್ಟು ಬೇಗ ಒಲಿಯುವುದಿಲ್ಲ, ತುಂಬ ಕಷ್ಟ ಇದೆ. ನೀವೆಲ್ಲರ ಪ್ರೋತ್ಸಾಹ ಇದ್ದರೆ ಶ್ರಾವಣಿಗೆ ಕೂಡ ಆ ವಿದ್ಯೆಯನ್ನು ಮಕ್ಕಳಿಗೆ ಹೇಳಿಕೊಡಲು ಬಹಳ
ಸುಲಭವಾಗ್ತದೆ. ಇನ್ನು ಈ ವಿದ್ಯೆ ಕಲಿತ್ರೆ ನಿಜವಾಗಿ ಹೇಳೋದು ಅಂತ ಹೇಳಿದರೆ, ನಮ್ಮಲ್ಲಿ ಒಂದು ಅಂದರೆ ಇದೊಂದು ಸಂಸ್ಕಾರ ಕೊಡುವಂತಹ ಕಲೆ. ಅದೇ ರೀತಿ ನಮಗೆ ಮಾನಸಿಕವಾಗಿ ಕೂಡ ನಾವು ಮುಂದುವರಿಲಿಕ್ಕೆ ಅಥವಾ ಏನೇ ಕಷ್ಟ ಬಂದರೂ ಸಹಿಸುವಂತಹ ಶಕ್ತಿ ಇಂತಹ ಕಲೆಗಳನ್ನು ಕಲಿತ್ರೆ ಖಂಡಿತ ಬರುತ್ತದೆ ಅಂತೇಳಿ ನನ್ನ ಅನುಭವ. ಯಾವುದೇ ಕಲೆ, ಸಂಗೀತ ಆಗಲಿ, ನೃತ್ಯ ಆಗಲಿ, ಯಾವುದಾದ್ರೂ ಈ ಕಲೆಯನ್ನು ಕಲಿಸಲಿಕ್ಕೆ ನೀವು ಪ್ರೋತ್ಸಾಹ ಮಾಡಬೇಕು ಮಕ್ಕಳಿಗೆ. ಗುರುಗಳನ್ನು ಯಾವಾಗಲೂ ದೂಷಿಸಬೇಡಿ, ಅವಸರ ಮಾಡಬೇಡಿ. ನಿಮ್ಮ ಮಕ್ಕಳು ಕೂಡ ಶ್ರಾವಣ ಹಾಗೆ ಒಳ್ಳೆ ಕಲಾವಿದರಾಗಬೇಕಿದ್ರೆ ತಾಳ್ಮೆ ನಿಮಗೂ ಅಗತ್ಯ. ಅದೇ ರೀತಿ ಶ್ರಾವಣಿಗೆ ನಿಮ್ಮೆಲ್ಲರ ಸಹಕಾರ ಬೇಕು. ಇಲ್ಲಿಯ ಈ ಪುಣ್ಯ ಕ್ಷೇತ್ರದ ಎಲ್ಲರ ಸಹಕಾರ ಇದ್ದು ಶ್ರಾವಣಿ ಇನ್ನಷ್ಟು ಬೆಳಗಲಿ. ಈ ಸಂಸ್ಥೆ ಕೂಡ ಒಳ್ಳೆಯ ಹೆಸರು ತಂದು ಬಹಳಷ್ಟು ಕಲಾವಿದರು ಈ ಸಂಸ್ಥೆಯಿಂದ ಮೇಲೆ ಬಂದು ನಮ್ಮ ದೇಶದ ಸಂಸ್ಕೃತಿಯನ್ನು ಉಳಿಸುವಲ್ಲಿ ಸಹಕಾರ ಆಗ್ತದೆ ಅಂತ ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ವಂದಿಸೋದ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮ್ಮ ತಂದೆಯವರು ಸ್ವಲ್ಪ ಅಸೌಖ್ಯ ಇದೆ, ಸ್ವಲ್ಪ ಜ್ವರ ಇತ್ತು, ಹಾಗೆ ಬರಲಿಕ್ಕಾಗಲಿಲ್ಲ. ಆದರೆ ನನ್ನ ಹತ್ರ ಬರುವಾಗ ಹೇಳಿದರು, ಶ್ರಾವಣ್ ಉಳ್ಳಾಲ್ ಹಾಗೂ ಅವನ ಸಂಸ್ಥೆಗೆ, ಅವನ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ನಾನು ಇಲ್ಲಿಂದಲೇ ಆಶೀರ್ವಾದ ನೀಡ್ತಾ ಇದ್ದೇನೆ ಅಂತ ಹೇಳಿ. ಹಿರಿಯರು ಒಂದು ಮಾತನ್ನು ಹೇಳ್ತಾರೆ, ಗುರುಗಳು ಅಂತ ಹೇಳಿದರೆ ಶಿಲ್ಪಿಗಳು, ಶಿಷ್ಯರು ಅಂತ ಹೇಳಿದರೆ ಶಿಲೆಗಳು. ಈ ಶಿಲೆಯನ್ನು ಕೆತ್ತಿ ಸುಂದರವಾದಂತಹ ಶಿಲ್ಪವನ್ನಾಗಿ ಮಾಡುವಂತಹ ಆ ಒಂದು ಕಲೆ ಇರುವುದು ಯಾರ ಹತ್ರ ಅಂತ ಹೇಳಿದರೆ ಗುರುಗಳಲ್ಲಿ. ಆದರೆ ಶಿಲೆಯನ್ನು ಕೆತ್ತಿ ಶಿಲ್ಪವನ್ನಾಗಿ ಮಾಡಿದರೆ ಸಾಕಾಗೋದಿಲ್ಲ. ಆ ಶಿಲ್ಪವನ್ನು ಎಲ್ಲಿ ಇಡಬೇಕು ಅನ್ನೋದನ್ನು ನಿರ್ಧಾರ ಮಾಡಬೇಕು. ದೇವಸ್ಥಾನದ ಗೋಪುರದಲ್ಲಿ ಇಡ್ತೇವೋ ಅದರ ಚಂದ ನೋಡ್ತಾರೆ, ಹೊರಗಿನಿಂದ ಈಗಿನ ಕಾಲದ ಮೊಬೈಲ್ಗಳಲ್ಲೆಲ್ಲ ಫೋಟೋ ತೆಗಿತಾರೆ, ಸೆಲ್ಫಿ ತೆಗಿತಾರೆ, ಹೋಗ್ತಾರೆ. ಅದೇ ಆ ಕೆತ್ತಿದಂತಹ ಶಿಲ್ಪವನ್ನು ದೇವರ ಗರ್ಭಗುಡಿಯಲ್ಲಿಟ್ಟರೆ ಅದಕ್ಕೆ ದೇವರು ಅಂತ ಕೈ ಮುಗಿತಾರೆ. ಹಾಗಾಗಿ ಇದನ್ನು ನಿರ್ಧಾರ ಮಾಡಬೇಕಾದವರು ಅಂದರೆ ಆ ಶಿಲ್ಪಕ್ಕೆ ಜೀವಕಳೆಯನ್ನು ತುಂಬಿಸಬೇಕಾದವರು ಮಂತ್ರೋಚ್ಚಾರದ ಮುಖಾಂತರ, ನಿತ್ಯ ವಿಧಿಗಳ ಮುಖಾಂತರ ಜೀವಕಳೆಯನ್ನು ತುಂಬಿಸಬೇಕಾದವರು ಯಾರು ಅಂತ ಕೇಳಿದರೆ ಅರ್ಚಕರು. ಇಲ್ಲಿ ಶಿಲ್ಪಿಯ ಕೆಲಸವನ್ನು ಗುರುಗಳು ಮಾಡಿದರೆ ಅರ್ಚಕರ ಕೆಲಸವನ್ನು ಮಾಡಬೇಕಾದಂಥವರು ಪೋಷಕರು. ಹಾಗಾಗಿ ಇಂಥ ಕಲೆಗಳನ್ನು ಕಲಿಯುವಲ್ಲಿ ಪೋಷಕರ ಮಹತ್ವವನ್ನು ಇಂದು ನಮಗೆಲ್ಲ ತಿಳಿಸಿಕೊಟ್ಟಂತಹ ಶ್ರೀಮತಿ ರಾಜಶ್ರೀ ಉಳ್ಳಾಲ್ ಇವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಯಶವಂತ್ ಉಚ್ಚಿಲ್, ಕೋಶಾಧಿಕಾರಿಗಳು, ಶ್ರೀ ಚಿರುಂಬ ಭಗವತಿ ತೀಯ ಸಮಾಜ ಸೇವಾ ಸಂಘ ಉಳ್ಳಾಲ. ನಾವು ಪ್ರತಿಯೊಂದು ಕಾರ್ಯಕ್ರಮ ಈ ಕ್ಷೇತ್ರದಲ್ಲಿ ಮಾಡಬೇಕಾದ್ರೆ ಯಾವುದೇ ರೀತಿಯ ಸಹಾಯವನ್ನು ಕೇಳಿದರೂ ಕೂಡ ನನ್ನಿಂದ ಆಗುವುದಿಲ್ಲ ಅನ್ನುವಂತಹ ಒಂದೇ ಒಂದು ಮಾತನ್ನು ಇಲ್ಲಿವರೆಗೆ ಅವರು ಆಡಿದ್ದಿಲ್ಲ. ಕಲಾ ಪೋಷಕರಾಗಿ ಕಲೆಯ ಮೇಲೆ ಅಪಾರವಾದಂತಹ ಆಸಕ್ತಿಯನ್ನು ಇಟ್ಟುಕೊಂಡು ಅಂದಿನಿಂದ ಇಂದಿನವರೆಗೂ ಕೂಡ ನಮಗೆ ಪ್ರತಿಯೊಂದು ನಮ್ಮ ಕಾರ್ಯಗಳಲ್ಲಿ ಕೂಡ ನೆರವಾಗ್ತಾ ಬಂದಿದ್ದಾರೆ. ಶ್ರೀ ಯಶವಂತ್ ಉಚ್ಚಿಲ್ ಅವರು ಸಂಸ್ಥೆಯ ಬಗೆಗೆ 2 ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೆ. ಈ ಭರತನಾಟ್ಯ ಭರತ ಮುನಿಯಿಂದ ಪ್ರಣೀತವಾದಂತಹ ನಮ್ಮ ಸನಾತನ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಒಂದು ಕಲಾ ಪ್ರಕಾರ. ಈ ಭರತನಾಟ್ಯ ಬಹಳ ಪುರಾತನವಾದುದು, ಬಹಳ ಪ್ರಾಚೀನವಾದುದು. ಇದನ್ನು ನಾವು ಈ ದೇವಸ್ಥಾನಗಳಲ್ಲಿ ನಾವು ಕಾಣ್ಬೋದು. ಈ ಪುರಾತನ ದೇವಸ್ಥಾನಗಳಲ್ಲಿ ಅಲ್ಲಿ ನಾವು ಈ ಭರತನಾಟ್ಯದ ಶಿಲ್ಪವನ್ನು ನಾವು ಕಾಣ್ತಾ ಇದ್ದೇವೆ. ಭಿತ್ತಿ ಚಿತ್ರಗಳಲ್ಲಿ ಕೂಡ ಆ ಒಂದು ಭರತನಾಟ್ಯದ ಹಾವಭಾವ ಭಂಗಿಗಳನ್ನು ಚಿತ್ರಿಸಿರುತ್ತಾರೆ. ಇದರ ಅರ್ಥ ಅಂತ ಹೇಳಿದರೆ, ಈ ಭರತನಾಟ್ಯಂಗೆ ಮುಂಚೆ ದೇವಸ್ಥಾನಗಳ ಆಶ್ರಯ ಇತ್ತು, ಅದೇ ರೀತಿ ರಾಜಾಶ್ರಯ ಇತ್ತು. ಆದರೆ ಈ ರಾಜರು ಮರೆಯಾಗಿರುವಂತಹ ಈ ಸಂದರ್ಭದಲ್ಲಿ ಈ ಕಲೆ ಭರತನಾಟ್ಯ ಉಳಿದಿರುವುದು ಕೆಲವು ಮಹನೀಯರ ಒಂದು ಅವಿರತ ಶ್ರಮ ಹಾಗೂ ಕಠಿಣ ದುಡಿಮೆ ಅಂತ ಹೇಳ್ಬೋದು. ಅವರಲ್ಲಿ ಒಬ್ಬರು ಶ್ರೀಯುತ ಉಳ್ಳಾಲ್ ಮೋಹನ್ ಕುಮಾರ್ರವರು. ಉಳ್ಳಾಲ್ ಮೋಹನ್ ಕುಮಾರ್ರವರು ನಮ್ಮ ಪರಿಸರದವರೇ. ನನ್ನ ಎಳವೆಯಿಂದಲೇ ನಾನು ಗಮನಿಸ್ತಾ ಇದ್ದೇನೆ, ನಮ್ಮ ನೆರೆಮನೆಯವರು ಈ
ಭರತನಾಟ್ಯಕ್ಕೆ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಂತಹ ಮಹನೀಯರು. ಮುಂಚೆ ಈ ನಾಟ್ಯಕ್ಕೆಲ್ಲ ನಾವು ದೂರದ ಬೆಂಗಳೂರು ಮಂಗಳೂರನ್ನು ಸೇರಬೇಕಾಗಿತ್ತು. ಹಾಗಿರುವ ಈ ಪರಿಸರದಲ್ಲಿ ಈ ಭರತನಾಟ್ಯಕ್ಕೆ ಒಳ್ಳೆಯ ಒಂದು ತರಬೇತಿಯನ್ನು ಕೊಟ್ಟು ವಿದ್ಯಾರ್ಥಿಗಳನ್ನು ತಯಾರು ಮಾಡಿದಂಥ ಕೀರ್ತಿ ಶ್ರೀಯುತ ಉಳ್ಳಾಲ್ ಮೋಹನ್ ಕುಮಾರ್ ರವರದು. ಸುಮಾರು 9 ವರ್ಷಗಳ ಹಿಂದೆ ಶ್ರೀಯುತ ಶ್ರಾವಣ್ ಕುಮಾರ್ ರವರು ಬಂದು ನಿಮ್ಮ ಕ್ಷೇತ್ರದಲ್ಲಿ ಈ ಭರತನಾಟ್ಯ ತರಬೇತಿಯನ್ನು ಮಾಡಲಿಕ್ಕೆ ಆಶ್ರಯವನ್ನು ಕೊಡಬೇಕಂತ ಕೇಳಿದ ತಕ್ಷಣ ನಾವು ಹಿಂದೆ ಮುಂದೆ ನೋಡಲಿಲ್ಲ. ತಕ್ಷಣವೇ ನೀವು ಮಾಡ್ಬೋದು ಎಂಬಂತಹ ಒಂದು ಅನುಮತಿಯನ್ನು ಕೊಟ್ಟೆವು. ಕೇವಲ ಬೆರಳಿಗಿಣಿಕೆಯಷ್ಟು ವಿದ್ಯಾರ್ಥಿಗಳಿಂದ ಪ್ರಾರಂಭ ಆದಂತಹ ಈ ಭರತನಾಟ್ಯ ತರಗತಿ ಇದೀಗ ಪೂರ್ಣ ಪ್ರಮಾಣದ ಒಂದು ನಾಟ್ಯ ಗುರುಕುಲವಾಗಿ ಬೆಳೆದು ಬಂದಿದೆ. ಅದಕ್ಕಿಂತಲೂ ಮುಖ್ಯವಾಗಿ ನಮ್ಮ ಕ್ಷೇತ್ರದ ಉತ್ಸವ ಸಂದರ್ಭದಲ್ಲಿ ಒಂದು ಪೂರ್ಣ ಪ್ರಮಾಣದ ಕಾರ್ಯಕ್ರಮವನ್ನು ಕ್ಷೇತ್ರದ ಉತ್ಸವ ಸಂದರ್ಭದಲ್ಲಿ ನೀಡಿ ನಮ್ಮ ತಾಯಿ ಭಗವತಿ ಮಾತೆಯ ಅನುಗ್ರಹಕ್ಕೆ ಶ್ರೀಯುತ ಶ್ರಾವಣ್ ಕುಮಾರ್ ಅವರು ಪಾತ್ರರಾಗಿದ್ದಾರಂತ ಹೇಳಿದರೆ ತಪ್ಪಾಗಿಲಾರದು. ಶ್ರೀಯುತ ಶ್ರಾವಣ್ ಕುಮಾರಿಂದ ನಿರ್ದೇಶಿಸಲ್ಪಟ್ಟಂತಹ ಈ ಮಂತ್ರ ನಾಟ್ಯ ಕಲಾ ಇದು ಭರತನಾಟ್ಯದ ವಿಶ್ವ ವಿದ್ಯಾ ನಿಲಯವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ. ನಮ್ಮೆಲ್ಲರ ಮಧ್ಯೆ ಇಬ್ಬರು ಸಾಧಕರಿದ್ದಾರೆ. ಸಾಧನೆಯನ್ನು ಮಾಡಿದಂಥವರು ಇಬ್ಬರನ್ನು ವೇದಿಕೆಗೆ ಈಗ ಕರೀತಾ ಇದ್ದೇನೆ. ಡಾಕ್ಟರ್ ಅರುಣ್ ಉಳ್ಳಾಲ್ ಹಾಗೂ ವಿದ್ಯಾಧರ್ ಶೆಟ್ಟಿ. ದಯವಿಟ್ಟು ಸರ್ ಇಬ್ಬರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರವನ್ನು ನೀಡ್ತಾ ಬಂದಿದ್ದವರು ಅಂದರೆ ಅರುಣ್ ಉಳ್ಳಾಲ್ ಅವರು ಈ ಕೆಲವು ವರ್ಷಗಳಿಂದ ನಮಗೆ ಪರಿಚಯ ಇಲ್ಲ. ಅವರ ಆರಂಭದ ದಿನಗಳಿಂದಲೂ ನಮ್ಮ ಜೊತೆಯಲ್ಲೇ ಇದ್ದವರು. ಹಾಗಾಗಿ ಇತ್ತೀಚೆಗೆ ಡಾಕ್ಟರೇಟ್ ಪದವಿಯನ್ನು ಕೂಡ ಪಡೆದಿದ್ದಾರೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಅವರಿಗೆ ನಮ್ಮ ಈ ಗುರುಕುಲ ಉತ್ಸವದ 9ನೇ ವರ್ಷದ ಈ ಸಂಭ್ರಮದಲ್ಲಿ ಅವರನ್ನು ಕೂಡ ಸನ್ಮಾನಿಸಬೇಕು ಅನ್ನುವಂತಹ ಮಹದಾಸೆ ನಮ್ಮದಾಗಿತ್ತು. ಹಾಗಾಗಿ ಇಂದು ಈ ಸುಸಂದರ್ಭದಲ್ಲಿ ಅವರನ್ನು ನಾವು ಸನ್ಮಾನಿಸಲಿಕ್ಕಿದ್ದೇವೆ. ಅವರ ಕಿರು ಪರಿಚಯವನ್ನು ನಾನು ನೀಡ್ತಾ ಇದ್ದೇನೆ. ಡಾಕ್ಟರ್ ಅರುಣ್ ಉಳ್ಳಾಲ್ ಬಹುಮುಖ ಪ್ರತಿಭೆ. ಡಾಕ್ಟರ್ ಅರುಣ್ ಉಳ್ಳಾಲ್ ರವರು ಮಂಗಳೂರು ವಿಶ್ವವಿದ್ಯಾನಿಲಯದಿಂದ MA ಪದವಿ, ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದಿಂದ ತುಳುನಾಡಿನ ಚರಿತ್ರೆಗೆ ಸಂಬಂಧಿಸಿ ಕ್ರಾಂತಿವೀರ ಕಲ್ಯಾಣ ಸ್ವಾಮಿಯ ಕುರಿತ ಅಧ್ಯಯನಕ್ಕೆ MPhil ಪದವಿ, ದೆಹಲಿಯ UGCಯಿಂದ ರಾಷ್ಟ್ರೀಯ ಮಾನ್ಯತೆಯ NET ಪದವಿ ಗಳಿಸಿದವರು. ವಿಶೇಷವಾಗಿ ಕಳೆದ ವರ್ಷ 2021 ಏಪ್ರಿಲ್ 10ರಂದು ತಮ್ಮ ಸತತ 7 ವರ್ಷಗಳ PhD ಸಂಶೋಧನೆಗಾಗಿ ಭಗವತಿ ಆರಾಧನೆ ಸಾಂಸ್ಕೃತಿಕ ಅಧ್ಯಯನ ವಿಷಯದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಶಿಕ್ಷಣ ರಂಗದಲ್ಲೇ ಅತ್ಯುನ್ನತವಾದ ಡಾಕ್ಟರೇಟ್ ಪದವಿ ಪಡೆದವರು. ಕನ್ನಡ ಮತ್ತು ತುಳು ಭಾಷೆಗಳಲ್ಲಿ ವಿದ್ವತ್ಪೂರ್ಣವಾಗಿ ಬರೆಯಬಲ್ಲ ಡಾಕ್ಟರ್ ಉಳ್ಳಾಲ್ ರವರು ಛಂದೋಪೂರ್ಣವಾಗಿಯೂ ಶಾಸ್ತ್ರೀಯವಾಗಿಯೂ ಸಾಹಿತ್ಯವನ್ನು ಪ್ರಯೋಗಿಸಬಲ್ಲ ನಾಡಿನ ಕೆಲವು ಯುವ ಬರಹಗಾರರಲ್ಲಿ ಓರ್ವರು. ತುಳುನಾಡಿನ ಚರಿತ್ರೆಯ ಮೂಲ ವಿಷಯಗಳ ಕುರಿತಾಗಿ MPhil ಪದವಿಯನ್ನು ಗಳಿಸಿದ ಇವರು ಸಂಸ್ಕೃತಿ ಚಿಂತನೆಗಳ ಕುರಿತು ನೀಡುವ ಪಾಂಡಿತ್ಯಪೂರ್ಣ ಉಪನ್ಯಾಸಗಳು ಯುವ ಮನಸ್ಸುಗಳನ್ನು ನಾಡು ನುಡಿಯತ್ತ ಸೆಳೆಯುತ್ತಿವೆ. ತುಳುಪರ ಹೋರಾಟಗಳಲ್ಲೂ ತೊಡಗಿಕೊಂಡಿರುವ ಡಾಕ್ಟರ್ ಉಳ್ಳಾಲ್ ರವರು ಈವರೆಗೆ ಹಲವು ಕಿರುಚಿತ್ರ, CD ಕ್ಯಾಸೆಟ್, ಆಲ್ಬಮ್ಗಳಿಗೆ ಸಾಹಿತ್ಯ ರಚಿಸಿರುವುದಲ್ಲದೆ ಖ್ಯಾತ ರಂಗ ನಿರ್ದೇಶಕ ಶ್ರೀ ವಿಜಯ್ ಕುಮಾರ್ ಕೊಡಿಯಾಲ್ಬೈಲ್ ನಿರ್ದೇಶನದ ಶಿವದೂತೆ ಗುಳಿಗೆ ಜನಪ್ರಿಯ ನಾಟಕಕ್ಕೆ ಬರೆದಿರುವ ಗೀತೆ ವಿಶೇಷ ಜನಜನಿತಗೊಂಡಿದೆ. ತುಳು ಕನ್ನಡ ಉಭಯ ಭಾಷೆಗಳಲ್ಲಿ ಅರುಣ್ ರವರ ಶುದ್ಧ ಭಾಷೆಯ ಪ್ರಬುದ್ಧ ವಿಚಾರದ ನಿರೂಪಣೆ ಉಪನ್ಯಾಸಗಳಿಗೆ ದೇಶಾದ್ಯಂತ ಮಾತ್ರವಲ್ಲದೆ ವಿದೇಶಗಳಲ್ಲೂ ಬಹುಸಂಖ್ಯೆಯ ಅಭಿಮಾನಿಗಳಿದ್ದಾರೆ. ಕತಾರ್ನ ಕರ್ನಾಟಕ ಸಂಘದ ವಸಂತೋತ್ಸವದಲ್ಲಿ ಇವರ ಸ್ವಚ್ಛ ಕನ್ನಡದ ಭಾಷಾಶಕ್ತಿಯ ನಿರೂಪಣೆಯ ವೈಖರಿಗೆ ಮೆಚ್ಚಿದ ಖ್ಯಾತ ಚಲನಚಿತ್ರ ನಟ ಅನಂತ್ನಾಗ್ ಗಾಯತ್ರಿ ದಂಪತಿಗಳು
ಮುಕ್ತ ಮನದಿಂದ ಶ್ಲಾಘಿಸಿರುವುದು ತುಳುನಾಡಿನ ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿ. ಸಮಾಜ ಸೇವಕರಾಗಿ ಇಷ್ಟು ಎಳೆಯ ಪ್ರಾಯದಲ್ಲಿ ಡಾಕ್ಟರ್ ಅರುಣ್ ಬುಳ್ಳಾಲ್ ರವರು ಮಾಡುತ್ತಿರುವ ಕೆಲಸಗಳು ಯುವ ಜನಾಂಗಕ್ಕೆ ಸ್ಪಷ್ಟ ಮಾದರಿ. ಜಿಲ್ಲೆಯಲ್ಲೇ ಪ್ರಪ್ರಥಮವಾಗಿ ಹಿಂದೂಗಳಿಗೂ ಧರ್ಮ ಶಿಕ್ಷಣ ತರಗತಿಯನ್ನು ಸ್ಥಾಪಿಸಿ ಪ್ರತಿ ವಾರವೂ ಯಾವುದೇ ಶುಲ್ಕವಿಲ್ಲದೆ 450 ವಿದ್ಯಾರ್ಥಿಗಳು ಯುವಕ ಯುವತಿಯರಿಗೆ ಉಚಿತ ಧರ್ಮ ಶಿಕ್ಷಣ ಮತ್ತು ಭಾರತೀಯ ಸಂಸ್ಕಾರ ಪಾಠ ನೀಡುತ್ತಿರುವುದು ಇವರ ಸಮಾಜ ಸೇವೆಯಲ್ಲೇ ಅತ್ಯಂತ ವಿಶೇಷವಾದುದು. ಇದರ ಫಲವಾಗಿ ಕರ್ನಾಟಕ ಮತ್ತು ಕೇರಳದಲ್ಲಿ 5 ಕುಣಿತ ಭಜನಾ ತಂಡ ಮತ್ತು ಸಮಾಜ ಸೇವಾ ತಂಡ ಸ್ಥಾಪಿಸಿ ಆ ಮೂಲಕ 100ಕ್ಕಿಂತಲೂ ಹೆಚ್ಚು ಮದರಂಗಿ, ಮದುವೆ, ಗೃಹ ಪ್ರವೇಶ ಮೊದಲಾದ ಶುಭ ಸಮಾರಂಭಗಳನ್ನು ಮದ್ಯ ಅಮಲು ಮುಕ್ತಗೊಳಿಸಿ ಸಾತ್ವಿಕ ಕ್ರಮಕ್ಕೆ ಪರಿವರ್ತಿಸಿದ ದೊಡ್ಡ ಕೀರ್ತಿ ಡಾಕ್ಟರ್ ಅರುಣ್ ಬುಳ್ಳಾಲ್ ರವರಿಗೆ ನೂರಾರು ಮಂದಿಗೆ ವಿದ್ಯಾಭ್ಯಾಸ ಮತ್ತು ಉದ್ಯೋಗ ಕೊಡಿಸುವಲ್ಲಿ ಸುದ್ದಿಯಾಗದಂತೆ ಇವರು ನಡೆಸುವ ಪ್ರಾಮಾಣಿಕ ಪ್ರಯತ್ನ, ಪರಿಶ್ರಮಗಳು ನಿಜಕ್ಕೂ ಅಭಿನಂದನೀಯ. ರಾಜ್ಯ ರಾಷ್ಟ್ರಮಟ್ಟದ ಸಮ್ಮೇಳನ ಮಾತ್ರವಲ್ಲದೆ ಕರ್ನಾಟಕ, ಕೇರಳ, ಆಂಧ್ರ ಪ್ರದೇಶದ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಗಳಲ್ಲೂ ಸಂಸ್ಕೃತಿ ವಿಷಯಗಳಿಗೆ ಸಂಬಂಧಿಸಿದಂತೆ ಹಿರಿಯ ವಿದ್ವಾಂಸರ ಸಮ್ಮುಖದಲ್ಲಿ ತಮ್ಮ ವಿಚಾರಗಳನ್ನು ನಿರ್ಭಿಡೆಯಿಂದ ಮಂಡಿಸಿದವರು ಇವರು. ಮುಂಬೈನಂಥ ಮಹಾನಗರದಲ್ಲಿ ವಿಷಯನಿಷ್ಠ ಉಪನ್ಯಾಸ ನೀಡಿದವರು. ತಮಗಿರುವ ಬಹುಪದವಿ ಜನಪ್ರಿಯತೆಗಳ ಹಮ್ಮು ಸ್ವಲ್ಪವಿಲ್ಲದೆ, ಪ್ರಚಾರ ಪ್ರಶಸ್ತಿಗಳ ತೆವಲಿಲ್ಲದೆ, ಯಾರಿಂದ ಯಾವುದನ್ನೂ ಕಿಂಚಿತ್ತೂ ಬಯಸದೆ ತಮ್ಮ ಪಾಡಿಗೆ ಸಂಸ್ಕೃತಿಪರ ಕೆಲಸಗಳನ್ನು ಮತ್ತು ಸಮಾಜ ಸೇವೆಯನ್ನು ಮಾಡುತ್ತಲೇ ಬಂದಿರುವವರು ಡಾಕ್ಟರ್ ಅರುಣ್ ಬುಳ್ಳಾಲ್. ಇವರ ಸಂಸ್ಕೃತಿ ಕೆಲಸಗಳನ್ನು ಪರಿಗಣಿಸಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಈ ಬಾರಿಯ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿರುವುದು ನಮಗೆಲ್ಲರಿಗೂ ಬಹುದೊಡ್ಡ ಸಂಭ್ರಮ. ಇದೇ ವರ್ಷ ಇವರ ತುಳುಪರ ಕೆಲಸಗಳನ್ನು ಗಮನಿಸಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಚಾವಡಿ ಪ್ರಶಸ್ತಿ ನೀಡಿಯೂ ಅಭಿನಂದಿಸಿದೆ. ಇದಲ್ಲದೆ ಅಂತಾರಾಷ್ಟ್ರೀಯ JCI ಯುವ ಪ್ರಶಸ್ತಿ, ಕಲ್ಲಚ್ಚು ಪ್ರಕಾಶನದ ಪುರಸ್ಕಾರ, ಮಡಿಲು ಸಮ್ಮಾನ್ ಪ್ರಶಸ್ತಿ ಮುಂತಾದವುಗಳಲ್ಲದೆ ನೂರಾರು ಸಂಘ ಸಂಸ್ಥೆಗಳ ಗೌರವ ಸನ್ಮಾನಗಳಿಗೆ ಅರುಣ್ ಪಾತ್ರರಾಗಿದ್ದಾರೆ. ಇದೀಗ ನಮ್ಮ ಸಂಸ್ಥೆಯ ನಿರ್ದೇಶಕರಾದಂತಹ ವಿದ್ವಾನ್ ಶ್ರಾವಣ್ ಬುಳ್ಳಾಲ್ ಅವರು ಈ ಸಾಧಕನಿಗೆ ಸನ್ಮಾನವನ್ನು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನೋರ್ವ ಸಾಧಕರು ಸದಾ ಆರಂಭದಿಂದ ಈ 9ನೇ ವರ್ಷದವರೆಗೆ ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ನಮಗೆ ಸಹಕಾರವನ್ನು ನೀಡ್ತಾ ಬಂದಂಥವರು ಶ್ರೀ ವಿದ್ಯಾಧರ್ ಶೆಟ್ಟಿ. ಇವರ ಕಿರುಪರಿಚಯ ಈ ರೀತಿಯಾಗಿದೆ. ತಂದೆ ದಿವಂಗತ ಶೇಷಪ್ಪ ಶೆಟ್ಟಿ ಹಾಗೂ ದಿವಂಗತ ಸವಿತಾ ಶೆಟ್ಟಿ ದಂಪತಿಗಳ ಸುಪುತ್ರರಾಗಿ 9/7/1963ರಲ್ಲಿ ಜನಿಸಿದ ಇವರು ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ವ್ಯಾಸಂಗವನ್ನು ಮಾಡಿರುತ್ತಾರೆ. 1988ರಲ್ಲಿ ಕಲಾಕಿರಣ ಮೂಲಕ ಪಾದಾರ್ಪಣೆಗೈದು ಮಂಗಳೂರು ಮಿತ್ರ, ಹೊಸ ಸಂಜೆ, ಕರಾವಳಿ ಮಾರುತ ಮುಂತಾದ ಪತ್ರಿಕೆಗಳ ಪತ್ರಿಕೋದ್ಯಮದಲ್ಲಿ ಅನುಭವವನ್ನು ಪಡೆದಿರುತ್ತಾರೆ. 2000ನೇ ಇಸವಿಯಲ್ಲಿ ಹೊಸಕುರಲ್ ವಾಹಿನಿ ಆರಂಭಿಸಿ 21 ವರ್ಷಗಳಿಂದ ಕಲೆ, ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ, ಸಾರ್ವಜನಿಕ ಕಾರ್ಯಕ್ರಮಗಳ ಪ್ರಸಾರದಲ್ಲಿ ಖ್ಯಾತಿಯನ್ನು ಪಡೆದು ಹಲವು ಪ್ರಶಸ್ತಿ ಪುರಸ್ಕಾರಕ್ಕೆ ಪಾತ್ರವಾಗಿರುತ್ತಾರೆ. ಯಕ್ಷಗಾನ ಕಲಾವಿದರಾಗಿ, ತಾಳಮದ್ದಳೆ ಅರ್ಥಧಾರಿಯಾಗಿ, ನಾಟಕ ಕಲಾವಿದರಾಗಿ, ಕಾರ್ಯಕ್ರಮ ನಿರೂಪಕರಾಗಿ, ಸಂಘಟಕರಾಗಿಯೂ ಇವರು ಹೆಸರುವಾಸಿ. ಹೊಸಕುರಳ್ ಬಳಗದ ವತಿಯಿಂದ 9 ವರ್ಷಗಳಿಂದ ರಂಜಾನ್, ದೀಪಾವಳಿ, ಕ್ರಿಸ್ಮಸ್ ಸೌಹಾರ್ದ ಕೂಟದ ಮೂಲಕ ಸೌಹಾರ್ದತೆಗೆ ಆದ್ಯತೆ ನೀಡಿ ಉಳ್ಳಾಲ ಸದ್ಭಾವನಾ ವೇದಿಕೆಯ ಸದಸ್ಯರಾಗಿ ಮಾದಕ ವ್ಯಸನ ವಿರುದ್ಧ ಜಾಗೃತಿ, ಮತದಾನ ಜಾಗೃತಿ ಕಾರ್ಯಕ್ರಮ, ಕೊರೋನಾ ಜಾಗೃತಿ, ಕೊರೋನಾಸುರ ಯಕ್ಷಗಾನ ಕಾರ್ಯಕ್ರಮ, ಪೆರ್ಮನ್ನೂರು ಸಂತ ಸೆಬೆಸ್ಟಿಯನ್ ಧರ್ಮಕೇಂದ್ರದ ಶತಮಾನೋತ್ಸವ ಸಂದರ್ಭದಲ್ಲಿ ನಡೆದ ಸೌಹಾರ್ದ ಸಂಗಮದ ಗೌರವ ಸಲಹೆಗಾರರಾಗಿ ಸೇವೆ, ಚೋಟಮಂಗಳೂರು ಲಯನ್ಸ್ ಕ್ಲಬ್ ಸಕ್ರಿಯ ಸದಸ್ಯರಾಗಿ, ಪರಿಸರದ ಸಂಘ ಸಂಸ್ಥೆಗಳಲ್ಲಿ, ಧಾರ್ಮಿಕ ಕೇಂದ್ರಗಳಲ್ಲಿ ಸದಸ್ಯನಾಗಿ, ಗೌರವ ಸಲಹೆಗಾರನಾಗಿ ಸೇವೆ ಸಲ್ಲಿಸಿದಂಥ ಕೀರ್ತಿ ಇವರದು. ಶೃಂಗೇರಿ ಶ್ರೀ ಶಾರದಾ ಪೀಠ ಕೋಟೆಕಾರು ಶಾಖೆ, ಜ್ಞಾನಾಮೃತ ಮಂಗಳೂರು, ತುಳುನಾಡ ರಕ್ಷಣಾ ವೇದಿಕೆ, ಇನ್ನೂ ಪ್ರತಿಷ್ಠಿತ ಸಂಸ್ಥೆಗಳಿಂದ ಪುರಸ್ಕಾರವನ್ನು ಪಡೆದುದು ಮಾತ್ರವಲ್ಲದೆ 2021ನೇ ಸಾಲಿನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಪಡೆದಿರುತ್ತಾರೆ. ಇಂತಹ ಸಾಧಕರಿಗೆ
ಮಂತ್ರನಾಟ್ಯ ಕಲಾ ಗುರುಕುಲದ ಗುರುಕುಲ ಉತ್ಸವ 2022ರ ಈ ಶುಭ ದಿನದಂದು ಸನ್ಮಾನವನ್ನು ನೆರವೇರಿಸಬೇಕಾಗಿ ವಿದ್ವಾನ್ ಶ್ರಾವಣ್ ಬುಳ್ಳಾಲ್ ಹಾಗೂ ಅತಿಥಿ ಅಭ್ಯಾಗತರೆಲ್ಲರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಹಜವಾದ ಸಂತೋಷ. ನಮ್ಮವರೇ ಈ ರೀತಿಯ ಗೌರವ ಮಾನಾದಿಗಳನ್ನು ಸಲ್ಲಿಸುವಂಥದ್ದು ಒಂದು ಸದವಕಾಶ ಅಂತ ನಾನು ಅಂದುಕೊಳ್ತೇನೆ. ನನ್ನದು ಮತ್ತು ಈ ಮಂತ್ರ ನಾಟ್ಯಕಲಾ ಗುರುಕುಲದ ನಿರ್ದೇಶಕರಾಗಿರುವಂತಹ ಶ್ರಾವಣ್ ಉಳ್ಳಾಳ್ ಅವರದು ಸುದೀರ್ಘವಾದ ಗೆಳೆತನ. ಅದು ಈ ನಾಟ್ಯ ಗುರುಕುಲ ಪ್ರಾರಂಭ ಆಗುವುದಕ್ಕಿಂತ ಹಿಂದೆ ಉಳ್ಳಾಳ ಮೋಹನ್ ಕುಮಾರ್ರವರ ಶಿಷ್ಯ ಎನ್ನುವ ನೆಲೆಗೆ ಮತ್ತು ನಾನು ಬಹುತೇಕವಾಗಿ ನಿರೂಪಕನಾಗಿ ಪಾಲ್ಗೊಳ್ತಿದ್ದಂತಹ ಬೇರೆ ಬೇರೆ ಭರತನಾಟ್ಯ ತಂಡದ ಸಮಾನಾಸಕ್ತಿಯ ಕಾರಣಕ್ಕೋಸ್ಕರ ನನಗೆ ಅವರ ಜೊತೆ ಬಹಳ ಅಭಿಮಾನ ಇತ್ತು ಮತ್ತು ಅಷ್ಟೇ ನಲುಮೆಯ ನಿಕಟವಾದ ಒಂದು ಗೆಳೆತನ ಕೂಡ ನಮ್ಮ ಮಧ್ಯೆ ಇತ್ತು. ಅವರ ಗೆಳೆತನದ ಒಂದು ಆಪ್ತಭಾವದ ಸಂಕೇತವಾಗಿ ಅವರ ಆಸಕ್ತಿಗಳೆಲ್ಲ ನನ್ನ ಮನದಟ್ಟಾಗ್ತಾ ಬಂತು. ಹೆಚ್ಚಿನ ಆಸಕ್ತಿ ನನ್ನದು ಮತ್ತು ಅವರದು ಒಂದೇ ರೀತಿ. ಅವರು ಭಜನೆ ಕಲೆಯಲ್ಲಿ ತೊಡಗಿಸಿಕೊಂಡಿದ್ದರು. ಆಗ ಒಂದಷ್ಟು ಭಜನೆಗಳನ್ನು ಹಂಚಿಕೊಂಡಿದ್ದೆವು. ಈಗೆಲ್ಲ ಅದು ಒಳ್ಳೆಯ ನೆನಪು. ಅವರು ದೈವ ಚಾಕಿರಿಯನ್ನು ಮಾಡ್ತಿದ್ದೆವು. ಇವತ್ತಿಗೂ ಅದನ್ನು ಕೈ ಬಿಡಲಿಲ್ಲ ಅಂತ ನಾನು ಅಂದುಕೊಳ್ತೇನೆ. ಆ ದೈವ ಚಾಕಿರಿಯ ಸಂದರ್ಭದಲ್ಲಿ ಕೂಡ ನಾವು ಅನೇಕ ಸಲ ನಮ್ಮಲ್ಲಿರುವಂಥ ಪುಸ್ತಕಗಳನ್ನು ವಿನಿಮಯ ಮಾಡಿಕೊಂಡದ್ದಿತ್ತು, ವಿಚಾರಗಳನ್ನು ಹಂಚಿಕೊಂಡದ್ದಿತ್ತು, ಸಂದೇಹಗಳನ್ನು ಪರಿಹರಿಸಿದ್ದಿತ್ತು. ಬೇರೆ ಬೇರೆ ನೆಲೆಯಲ್ಲಿ ಇಂತಹ ವಿಚಾರಗಳಲ್ಲಿ ತೊಡಗಿಕೊಂಡಾಗ ಜ್ಞಾನಕ್ಕೆ ಸಂಬಂಧಪಟ್ಟ, ಸೇವೆಗೆ ಸಂಬಂಧಪಟ್ಟ, ಕಲೆಗೆ ಸಂಬಂಧಪಟ್ಟ ವಿಚಾರಗಳು ನಮ್ಮ ಮಧ್ಯೆ ಬರ್ತಿತ್ತು. ಅದೆಲ್ಲವೂ ಈ ಕ್ಷೇತ್ರದಲ್ಲಿ ನನಗೆ ಬಹಳ ಎಳವೆಯಿಂದಲೇ ನಿಕಟವಾದ ಸಂಬಂಧ ಇರುವ ಉಳ್ಳಾಳ ಶ್ರೀ ಚಿರುಂಬ ಭಗವತಿ ಕ್ಷೇತ್ರದಲ್ಲಿ ಅವರು ಪ್ರಾರಂಭ ಕಾಲದಿಂದಲೂ, ಪ್ರಾರಂಭ ಆಗುವಾಗ ಕೂಡ ನಾವು ಒಂದಷ್ಟು ಅದರ ಬಗ್ಗೆ ಮಾತನಾಡಿಕೊಂಡದ್ದು ಈಗ ನೆನಪು. ಇವತ್ತಿಗೆ 9ಮ ವರ್ಷ ಸಂದದ್ದು, ಅದು ಒಳ್ಳೆಯ ಸುಲಕ್ಷಣ. ಹೀಗಿರುವಾಗ ಅವರ ಆರಾಧ್ಯ, ಅವರ ಮತ್ತು ಅವರ ತಮ್ಮನಂತಿರುವ ಸಹೋದರ ಉಪಾಧಿಯಲ್ಲಿರುವಂತಹ ಕಿರಣ್ ಅವರ ಮನದ ಇಷ್ಟ ದೈವ ಮಂತ್ರಮೂರ್ತಿಯ ಒಂದು ಸದಭಿಮಾನದ ದ್ಯೋತಕವಾಗಿ ಈ ಗುರುಕುಲಕ್ಕೆ ಮಂತ್ರನಾಟ್ಯ ಕಲಾ ಗುರುಕುಲ ಅಂತ ಹೆಸರಿಟ್ಟಿದ್ದಾರೆ ಅವರು. ಬಹುಶಃ ಅವರ ಶಿಷ್ಯವೃಂದಕ್ಕೆ ಇದು ಗೊತ್ತೋ ಇಲ್ಲವೋ ನನಗೆ ಅದರ ಬಗ್ಗೆ ಅರಿವಿಲ್ಲ. ಆದರೆ ಇದು ನನ್ನ ಆಸಕ್ತಿಯ ಕ್ಷೇತ್ರ ದೈವಾರಾಧನೆ ಆದ ಕಾರಣ ಇದರ ಬಗ್ಗೆ ಒಂದು ಕುತೂಹಲದ ದೃಷ್ಟಿ ನನಗಿತ್ತು. ವಿಶೇಷವಾಗಿ ಮಂತ್ರ ಎನ್ನುವುದು ಆರಾಧನೆಯ ಕ್ಷೇತ್ರಕ್ಕೆ, ಆಚರಣೆಯ ಕ್ಷೇತ್ರಕ್ಕಲ್ಲ, ಅದು ಭಾರತೀಯ ಶಾಸ್ತ್ರ ಪರಂಪರೆಯ ದಿವ್ಯವಾದ ಪ್ರತೀಕ. ನಮ್ಮಲ್ಲಿ ಲೋಕಮಾನ್ಯಗೊಂಡಿರುವಂತಹ 2 ಆರಾಧನಾ ಪದ್ಧತಿ ಶಾಸ್ತ್ರಗಳೆಂದೆನಿಸಿಕೊಂಡ ಯಂತ್ರ, ತಂತ್ರ, ಮಂತ್ರ, ಈ 3 ಕೂಡ ಭಾರತೀಯ ದಾರ್ಶನಿಕ ಲೋಕಕ್ಕೆ ಕೊಟ್ಟಿರುವಂತಹ ಕೊಡುಗೆ ಮಾನಾದಿಗಳು ಅದು ಅನನ್ಯವಾದದ್ದು, ಅನುಪಮವಾದದ್ದು. ಹೀಗಿರುವಾಗ ಯಂತ್ರಕ್ಕೂ ತಂತ್ರಕ್ಕೂ ಸಲ್ಲುವಂತಹ ನಾಟ್ಯದ ಅನೇಕ ಪರಂಪರೆಗಳಿವೆ. ಗುರುಗಳಿಗೆ ಗೊತ್ತಿದೆ. ಮುದ್ರಾದಿಗಳು ನಮ್ಮ ಪಂಚಮಕಾರಗಳಲ್ಲಿ ಕೂಡ ಮುಖ್ಯ. ಆ ಪಂಚಮಕಾರ ಆರಾಧನೆ ಅದು ತಂತ್ರಶಾಸ್ತ್ರದಲ್ಲಿ ಬರುವಂಥದ್ದು. ಅದೇ ಮುದ್ರಪ್ರಧಾನವಾಗಿರುವಂಥ ಒಂದು ಪ್ರಕಾರ ಭರತನಾಟ್ಯ. ಇಲ್ಲೂ ಅಷ್ಟೇ ಮಾನ್ಯತೆಗಳು, ಅವಕಾಶಗಳು ಎಲ್ಲ ಇವೆ. ಇಂತಹ ತಂತ್ರ ಮಂತ್ರಗಳಲ್ಲಿ ಪ್ರಸ್ತುತವೆಂದೆನಿಸುವಂತಹ ವಿಚಾರಗಳನ್ನಿಟ್ಟುಕೊಂಡು ಅದನ್ನು ಮಂತ್ರೈಕ್ಯಗೊಳಿಸಿದ್ದು ಅವರ ಅನೇಕ ಕಾರ್ಯಕ್ರಮಗಳ ಹೆಸರೇ ಆಗಿತ್ತು, ಮಂತ್ರೈಕ್ಯ ಅಂತ. ಮಂತ್ರದಲ್ಲಿ ಲೀನವಾಗುವ ಪ್ರಕ್ರಿಯೆದು. ಲೀನತ್ವಕ್ಕೆ ಮಂತ್ರದೊಳಗೆ ಅಷ್ಟೊಂದು ವೈಶಾಲ್ಯತೆ ಬೇಕು. ತನ್ನೊಳಗೆ ಸೇರಿಸಿದ ನಂತರ ಸೇರಿದವನ ಅಸ್ತಿತ್ವವೇ ಇಲ್ಲದ ಹಾಗೆ, ಅಸ್ಮಿತೆಗೆ ಗುರುತೇ ಇಲ್ಲದ ಹಾಗೆ ಲೀನಗೊಳಿಸಿ ಅಹಮ್ಮಿಕೆಯನ್ನು ನಿರಸನಗೊಳಿಸುವಷ್ಟು ವೈಶಾಲ್ಯತೆ, ಒಳಗು ಮಾಡುವಿಕೆ ಮತ್ತು ಎಲ್ಲವನ್ನು ಸಾಧ್ಯಗೊಳಿಸುವಿಕೆ ಅದಕ್ಕೆ ಬೇಕು.
ಹಾಗಾಗಿ ಆ ಮಂತ್ರ ಎನ್ನುವುದರ ಬಗ್ಗೆ ಒಂದು ದೊಡ್ಡ ಉಪನ್ಯಾಸವನ್ನೇ ಕೊಡಬಹುದು, ಅಷ್ಟು ವಿಸ್ತಾರವಾದ ಅರ್ಥ ಸಾಧ್ಯತೆ ಉಳ್ಳಂತಹ ಪರಿಕಲ್ಪನೆ. ಅಂತಹ ಮಂತ್ರ ಎನ್ನುವ ಶಕ್ತಿಯೇ ಅವರ ಗೆಲುವಿನ ಅದು ವಿಜಯ ಮಂತ್ರ ಆಯಿತು ಅಂತ ನನಗೆ ಅನಿಸ್ತದೆ. ಆ ಮಂತ್ರ ಎನ್ನುವುದರಲ್ಲಿ ಅವರ ಇಷ್ಟ ದೈವ ಇದ್ದಾರೆ, ಆ ಮಂತ್ರ ಎನ್ನುವುದರಲ್ಲಿ ಅವರ ವಿನೀತವಾದ ಭಾವ ಇದೆ, ಆ ಮಂತ್ರ ಎನ್ನುವುದರಲ್ಲಿ ಅವರ ಅತ್ಯಂತ ಅನನ್ಯವಾಗಿರುವಂತಹ ಗುರುಭಕ್ತಿ ಇದೆ, ಮಂತ್ರ ಎನ್ನುವುದರಲ್ಲಿ ಅವರ ಸಿದ್ಧೈಕ್ಯವಾಗಿರುವಂಥ ಸಿದ್ಧಾಂತಗಳ ಒಳಗೆ ಅಡಗಿಕೊಂಡಿರುವಂತಹ ಶಕ್ತಿ ಇದೆ, ಭಕ್ತಿ ಇದೆ. ಹಾಗಾಗಿ ಆ ಕಲ್ಪನೆ ಅಡಿಯಲ್ಲಿ 9 ವರ್ಷಗಳ 9 ಎನ್ನುವುದು ಅದು ಬಹಳ ವಿಶೇಷ, ದೇವಿಯ ಸಾನ್ನಿಧ್ಯದಲ್ಲಂತೂ ಬಹಳ ವಿಶೇಷ ಅದು. ಈ ಆ 9 ಎನ್ನುವಂಥ ಹಂತಕ್ಕೆ ತಲುಪಿದ್ದು ದಶಮಾಭಿಮುಖವಾಗುವುದಕ್ಕೆ ಅದು ಸೂಚನೆ. ಬರುವ ವರ್ಷ ಆಗ ಕ್ಷೇತ್ರಾಧ್ಯಕ್ಷರು ಹೇಳಿದ ಹಾಗೆ ದಶಮದ ಸಂಭ್ರಮ, ದಶಮಾನೋತ್ಸವ ಎನ್ನುವುದನ್ನು ಲೋಕ ಮೆಚ್ಚುವಂತೆ ಮತ್ತು ಈವರೆಗೆ ಇನ್ಯಾರೂ ಮಾಡದಂತೆ ವಿಶೇಷವಾಗಿ ಅನನ್ಯವಾಗಿ ಆಚರಿಸುವಂತಾಗಲಿ ಎಂಬ ಮನದಾಸೆ ನನ್ನದು. ಈ ಸಂದರ್ಭದಲ್ಲಿ ನಾನು ಉಲ್ಲೇಖಿಸಬೇಕು, ಇವತ್ತು ರಾಜ್ಯೋತ್ಸವ, ಡಾಕ್ಟರೇಟ್, ಬೇರೆ ಬೇರೆ ಅವರ ಸ್ನೇಹದ ಪ್ರತೀಕವಾಗಿ ಒಂದು ಗೌರವವನ್ನು ನನಗೆ ಬಹಳ ದೊಡ್ಡ ಮಾರ್ಗದರ್ಶಕರಾಗಿರುವಂಥ ವಿದ್ಯಾಧರ್ ಶೆಟ್ಟರ ಜೊತೆ ಸ್ವೀಕರಿಸಿದ್ದು ಒಂದು ಚಿರಸ್ಮರಣೀಯವಾಗಿರುವಂತಹ ನೆನಪು. ಬಹುಶಃ ಇದು ನನ್ನ, ಶ್ರಾವಣವರ, ಕಿರಣವರ ಮತ್ತು ಒಟ್ಟು ಮಂತ್ರಕಲಾ ನಾಟ್ಯ ಗುರುಕುಲದ ಸಂಬಂಧ ಬಾಂಧವ್ಯ ಏನುಂಟು ಅದನ್ನು ಇನ್ನಷ್ಟು ಭದ್ರಗೊಳಿಸಿದೆ, ಗಟ್ಟಿಗೊಳಿಸಿದೆ. ಮತ್ತು ಬಹುಶಃ ಈ ಗೌರವ ಸಲ್ಲುವುದಕ್ಕೆ ಏಕೆ ಪ್ರಸ್ತುತ ಅಂತ ನಾನು ಅಂದುಕೊಳ್ತೇನೆ, ಬಹಳ ಮುಖ್ಯವಾಗಿ ವಿಚಾರವನ್ನು ನಾನಿಲ್ಲಿ ಉಲ್ಲೇಖಿಸಲೇಬೇಕು. ನನ್ನ ಇವತ್ತೇನು ಈ ಗೌರವಕ್ಕೆ ಕಾರಣವಾದ ಅರ್ಹತೆಯ ಮಾನಗಳು ಅಥವಾ ಪ್ರತಿಭಾ ಅನ್ವೇಷಣೆ ಮತ್ತು ಅದರ ಪ್ರಸ್ತುತೆ ಅಭಿವ್ಯಕ್ತಿಗೆ ಬೇಕಿರುವಂತಹ ಸಾಧ್ಯತೆಗಳು ಇದೆಲ್ಲ ಒದಗಿಕೊಟ್ಟದ್ದು ಯಾರು ಅಂತ ಕೇಳಿದರೆ ಇದಕ್ಕೆ ಅವಕಾಶ ಮಾಡಿಕೊಟ್ಟವರು. ಇದನ್ನು ನಾನು ಅನೇಕ ಬಾರಿ ಹೇಳಿದ್ದೇನೆ ಕೂಡ. ನನ್ನ ಒಳಗೆ ಇರುವಂತಹ ಬರವಣಿಗೆಯೋ ಮಾತೋ ಅಥವಾ ಇನ್ಯಾವುದೋ ಕಲಾವೈವಿಧ್ಯತೆಯನ್ನು ಅಭಿವ್ಯಕ್ತಿಪಡಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಡುವ ತಂಡಗಳಿಲ್ಲದಿದ್ದಲ್ಲಿ, ಅಂತಹ ಒಂದು ಅವಕಾಶ ಮಾಡಿಕೊಡುವಂತಹ ಒಳ್ಳೆಯ ಮನಸ್ಸಿನ ಗುರುಗಳ ಬಳಗ ಇಲ್ಲದಿದ್ದಲ್ಲಿ ಅದು ಸಾಧ್ಯ ಇರಲಿಲ್ಲ. ಉಳ್ಳಾಳ ಮೋಹನ್ ಕುಮಾರ್ರವರ ಬಹಳ ಶ್ರೇಷ್ಠವಾದ ಜಗತ್ತು ಮೆಚ್ಚಿದ ತಂಡದಲ್ಲಿ ಕೂಡ ನಿರೂಪಕನಾಗಿ ಪಾಲ್ಗೊಳ್ಳುವಂತಹ ಅಕ್ಕ ಭಾಳ ಪ್ರೀತಿಯಿಂದ ಅದನ್ನು ನೆನಪಿಸಿಕೊಂಡ್ರು. ಅದವರ ಉದಾರತೆ, ಅದೊಂದು ಒಳ್ಳೆಯ ಪುಣ್ಯಾವಕಾಶ. ಆ ಅವಕಾಶದಿಂದಾಗಿ ಅಲ್ಲಿ ಬಂದಿರುವ ಮಹೋನ್ನತರೆಲ್ಲ ನಮ್ಮ ಒಂದು ಕಿರು ಪ್ರತಿಭೆಯ ಪರಿಚಯ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಯಿತು. ಹಾಗೆಯೇ ಮಂತ್ರನಾಟ್ಯ ಕಲಾ ಗುರುಕುಲ ಕೂಡ ನನಗೆ ಅನೇಕ ಕಡೆ ನಿರೂಪಣೆಯೋ ಇನ್ಯಾವುದು ಬೇರೆ ಸಂದರ್ಭದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದೆ. ಇದನ್ನು ನಾನು ಈ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ನೆನೆಯುತ್ತೇನೆ ಮತ್ತು ಅದಕ್ಕೆ ಕೃತಜ್ಞನಾಗಿದ್ದೇನೆ. ಇಲ್ಲಿ ನಡೆದಂಥ ಬೇರೆ ಕಾರ್ಯಕ್ರಮ ಮತ್ತು ಈ ಮಂತ್ರನಾಟ್ಯ ಕಲಾ ಗುರುಕುಲದ ಹೊರಗಡೆ ನಡೆದ ಅನೇಕ ಕಾರ್ಯಕ್ರಮಗಳಿಗೆ ನಿರೂಪಕನಾಗಿ ನಾನಿದ್ದೆ. ಇವತ್ತು ಈ ಗೌರವ ಸಲ್ಲುವುದಕ್ಕೆ ಆ ಅವಕಾಶ ಮೂಲ ಪ್ರೇರಣೆ ಅಂತ ನಾನು ಅಂದುಕೊಳ್ತೇನೆ. ಅಲ್ಲಿ ನನ್ನ ಪ್ರತಿಭೆಯನ್ನು ಗುರುತಿಸಲಿಕ್ಕೆ ಅವಕಾಶವನ್ನು ಮಂತ್ರನಾಟ್ಯ ಗುರುಕುಲಾದಿ ಇತರ ಎಲ್ಲ ಸಂಸ್ಥೆಗಳು ಮಾಡಿಕೊಟ್ಟ ಕಾರಣ ಅಲ್ಲಿದ್ದ ಅನೇಕರು ನನ್ನನ್ನು ಗಮನಿಸುವಂತಾಯಿತು. ಇವತ್ತು ಇಂತಹದೊಂದು ಸದಾಭಿಮಾನವನ್ನು ತೋರಿಸುವುದಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಆ ಅವಕಾಶ ಇಲ್ಲಿ ಮುಖ್ಯ ಆಯಿತು. ಅದೇ ಬುನಾದಿ, ಅದೇ ತಳಪಾಯ, ಅದೇ ಭೂಮಿಕೆ. ಹಾಗಾಗಿ ಆ ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕೆ ನಾನು ಕೃತಜ್ಞನಾಗಿದ್ದೇನೆ, ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ವಿಶೇಷತಃ ಈ ದಿನ ನಮ್ಮ ಅಕ್ಕ ರಾಜಶ್ರೀ ಅವರ ಸಮ್ಮುಖದಲ್ಲಿ, ನಾನು ಅತ್ಯಂತ ಜೀವನದಲ್ಲಿ ಗೌರವಿಸುವಂತಹ ಪೂಜೆ ಅಚ್ಚಮಾರರ ಸಮ್ಮುಖದಲ್ಲಿ ಅನೇಕ ನಮ್ಮದೇ ಕ್ಷೇತ್ರದಲ್ಲಿ ಇಂತಹ ಒಂದು ಗೌರವವನ್ನು ಸ್ವೀಕರಿಸುವಂತಾದದ್ದು ನನ್ನ ಬದುಕಿನ ಬಹುದೊಡ್ಡ ಭಾಗ್ಯ. ಹಾಗಾಗಿ ಈ ಅವಕಾಶವನ್ನು ಕಲ್ಪಿಸಿದ್ದಕ್ಕೆ ವಂದನೆಗಳು. ಸ್ನೇಹಿತರೆ, ತಮಗೆ ಒಂದೆರಡು ಕಿವಿ ಮಾತು ದಯವಿಟ್ಟು, ಇದು ಇವರ ಬಗ್ಗೆ ಆಯಿತು. ತಮ್ಮ ಬಗ್ಗೆ ಒಂದು ಮಾತು, ನೀವು ಈವರೆಗೆ ನನ್ನ ಮೇಲೆ ಮತ್ತು ಈ ಸಂಸ್ಥೆಯ ಮೇಲೆ ತೋರಿಸುತ್ತಿರುವಂತಹ ಪ್ರೀತಿ, ಅದಕ್ಕೆ ನಾನು ಸದಾ ಋಣಿಯಾಗಿದ್ದೇನೆ. ವಿಶೇಷವಾಗಿ ಆಗ ಗುರುಗಳೇ ಹೇಳಿದ ಹಾಗೆ ಅದು ಅಷ್ಟೊಂದು ಸುಲಭ ಸಾಧ್ಯವಾಗಿರುವಂಥ ಕರತಾಮಲಕ ಅಲ್ಲ, ಅದು ಸಂಕೀರ್ಣವಾದ ವಿದ್ಯೆ. ಭರತನಾಟ್ಯ ಆಂಗಿಕವಾಗಿ, ವಾಚಿಕವಾಗಿ, ಆಹಾರ್ಯವಾಗಿ ಅತ್ಯಂತ ಪರಿಪೂರ್ಣ ಎಂದೆನಿಸಿಕೊಂಡಿರುವ ಶ್ರವ್ಯವೂ ದೃಶ್ಯವೂ ಆಗಿರುವಂತಹ ಮಾಧ್ಯಮ ಅದು. ಮತ್ತು ಈ ಜಗತ್ತಿನಲ್ಲಿ ಚತುರ್ವೇದಗಳಿದ್ದ ಹಾಗೆ ಪಂಚಮ ವೇದ ಎನ್ನುವಂತಹ ಮಾನ್ಯತೆಯನ್ನು ಪಡೆದಿರುವಂತಹ ದೈವಿಕ ಕಲೆ ಅದು. 1ನೇ ಶತಮಾನದ
ಭರತ ಮುನಿಯಿಂದ ಮೊದಲುಗೊಂಡು ಈ ತನಕ ಅದು ಚಾಚೂ ತಪ್ಪದೆ ಶಾಸ್ತ್ರಬದ್ಧವಾಗಿ ನಡೆದುಕೊಂಡು ಬಂದಿದೆ ಅಂತ ಹೇಳಿದರೆ ಅದಕ್ಕೆ ಎಷ್ಟು ಸುಭದ್ರವಾಗಿರುವಂಥ ಚೌಕಟ್ಟಿದೆ ಎಂಬುದನ್ನು ನಾವು ಮನದಟ್ಟು ಮಾಡಿಕೊಳ್ಳಬೇಕು. ಸ್ನೇಹಿತರೆ, ನನ್ನ ಕಳಕಳಿಯ ಕೋರಿಕೆ ಏನಂತ ಹೇಳಿದರೆ, ಬಹುಶಃ ಇವತ್ತಿಗೂ ಗುರುಕುಲ ಮಾದರಿಯ ಶಿಕ್ಷಣದ ಶಿಸ್ತು ಉಳಿದುಕೊಂಡದ್ದು ಶಾಸ್ತ್ರೀಯ ಸಾಹಿತ್ಯ, ಶಾಸ್ತ್ರೀಯ ಸಂಗೀತ ಮತ್ತು ಶಾಸ್ತ್ರೀಯ ನಾಟ್ಯದಲ್ಲಿ ಮಾತ್ರ. ಇವುಗಳಲ್ಲಿ ಇವತ್ತಿಗೂ ಪ್ರಣಾಮಿಸಿ ಪ್ರಾರಂಭಿಸಿ ಮತ್ತೆ ಪ್ರಣಾಮಿಸಿ ಕೊನೆಗೊಳಿಸುವಷ್ಟು ಆ ಚಾಕಚಕ್ಯತೆಯೋ ಅಥವಾ ಶಾಸ್ತ್ರೀಯವಾಗಿರುವಂತಹ ಮಾನದಂಡದ ಒಂದು ಶಿಸ್ತು ಇವತ್ತು ಉಳಿದುಕೊಂಡಿದೆ. ಇದಂತೂ ಇವರು ಎಷ್ಟರ ಮಟ್ಟಿಗೆ ಈ ಉಳ್ಳಾಳದ ತಂಡವನ್ನು ರೂಪುಗೊಳಿಸಿದ್ದಾರೆ ಅಂತ ಹೇಳಿದರೆ, ಅದಕ್ಕೆ ಗುರುಕುಲ, ಅದು ಅನೇಕ ಗುರುಗಳಿರುವ ಕುಲವೂ ಹೌದು, ಗುರುಗಳು ಶಿಷ್ಯರನ್ನು ಉಂಟು ಮಾಡುವ ಕುಲವೂ ಹೌದು. ಹಾಗಾಗಿ ಗುರುಕುಲ ಎಂಬ ಹೆಸರನ್ನೇ ಉದ್ದೇಶಪೂರ್ವಕವಾಗಿ ಇಟ್ಟಿದ್ದಾರೆ. ಅಂದರೆ ಆ ಮಾದರಿಯಲ್ಲೇ ಇಲ್ಲಿ ಶಿಕ್ಷಣ ನಡೆಯಬೇಕು ಅಂತ. ಹಾಗಾಗಿ ಈಗ ಮೊಬೈಲೋ, ವಿದ್ಯುನ್ಮಾನ ವಿದಿತ ವಿದ್ಯಮಾನವೋ, ಅಗ್ಗದ ಮೋಜಿನ ಮಜಾವಳಿಯೋ, ಹೊರಗಿನ ಬಾಹ್ಯಾಕರ್ಷಣೆಯೋ, ಇವುಗಳಲ್ಲಿ ನಮ್ಮ ಮನೆಯ ಮಕ್ಕಳು ಹೈಸ್ಕೂಲು ತನಕ ಇದ್ದು ಪದವಿ ಶಿಕ್ಷಣಕ್ಕೆ ಏರುವಾಗ ದಾರಿ ತಪ್ತಾರೆ ಎನ್ನುವ ಭಯ ಒಂದು ವೇಳೆ ನಿಮ್ಮಲ್ಲಿ ಇದ್ದಲ್ಲಿ ಇದು ಸಾಕ್ಷೀಭೂತವಾಗಿ ಹೇಳುವಂತಹ ಮಾತು. ನಿಮಗೆ ಸುಲಭೋಪಾಯವನ್ನು ನಾನೇ ಹೇಳ್ತೇನೆ. ಮೊಬೈಲನ್ನು ದೂರೀಕರಿಸುವುದಕ್ಕೂ ಮತ್ತು ಮುಖ್ಯವಾಗಿ ಸನ್ನಡತೆಯ ದಾರಿಯಲ್ಲಿ ನನ್ನ ಮನೆಯ ಮಕ್ಕಳು ಹೋಗಬೇಕಂತಿದ್ದರೆ ನೀವು ಅಗತ್ಯವಾಗಿ ಒಂದು ಶಾಸ್ತ್ರವಿದ್ಯೆಯ ತರಗತಿಗೆ ಅವರನ್ನು ಸೇರಿಸಿಬಿಡಿ. ಏಕೆಂದರೆ ಇದು ನಾನು ಹೇಳಿದೆ, ಪ್ರಮಾಣಬದ್ಧವಾಗಿ ಹೇಳೋದು, ನಾನು ಅನೇಕ ಉದಾಹರಣೆಗಳನ್ನು ನೋಡಿದ್ದೇನೆ. ಅಲ್ಲದೆ ಇಂಥ ಅನೇಕ ಭರತನಾಟ್ಯ ತಂಡದ ಜೊತೆಗೆ ಒಡನಾಟ ಇಟ್ಟುಕೊಂಡವ ನಾನು. ಹಾಗಾಗಿ ಆ ತರಗತಿಗೆ ಸೇರಿಸಿಬಿಡಿ. ಅಲ್ಲಿ ಕಲಿಸುವಂತಹ ವಿದ್ಯೆಯ ಶಿಸ್ತು ಪ್ರಣಾಮಿಸಿಕೊಂಡು ಪ್ರತಿಯೊಂದು ಅಲ್ಲಿ ಆ ತಟ್ಟು ಅಲ್ಲಿಂದ ತೊಡಗಿ ಪ್ರತಿಯೊಂದು ಹಂತ ಕೂಡ ಅವರನ್ನು ಬದುಕನ್ನು ಪಕ್ವಗೊಳಿಸ್ತದೆ, ಪ್ರಬುದ್ಧಗೊಳಿಸುತ್ತದೆ. ಆ ಪ್ರಬುದ್ಧತೆ ಮುಂದಕ್ಕೆ ಪ್ರಸಿದ್ಧತೆಗೆ ಕಾರಣ ಆಗ್ತದೆ. ಹಾಗಾಗಿ ಖಂಡಿತವಾಗಿಯೂ ದಾರಿ ತಪ್ಪಲಿಕ್ಕೆ ಸಾಧ್ಯ ಇಲ್ಲ, ಮನೆಯವರಿಗೆ ಎದುರು ನುಡಿಲಿಕ್ಕೆ ಸಾಧ್ಯ ಇಲ್ಲ, ಹೊರಗಿನ ಅಗ್ಗದ ಆಕರ್ಷಣೆಯೋ ಸಾಧ್ಯ ಇಲ್ಲ. ಅವರಲ್ಲಿ ಭಾವುಕತೆ ತುಂಬುತ್ತದೆ, ಅವರಲ್ಲಿ ನಮ್ಮತನದ ಬಗ್ಗೆ ಅಭಿಮಾನ ಬರ್ತದೆ. ಎಲ್ಲಾದರೂ ನಮಗೆ ಭಾರತೀಯತ್ವಕ್ಕೆ, ಈ ಮಣ್ಣಿನ ಕಲೆಗೆ ಅಥವಾ ಈ ದೇಶದ ಪರಂಪರೆಗೆ ನಾವು ಬೆಂಬಲ ಕೊಡಬೇಕು ಎನ್ನುವ ಹಂಬಲ ನಿಮ್ಮಲ್ಲಿದ್ದರೆ, ಬೆಂಬಲದ ಹಂಬಲ ನಿಮ್ಮಲ್ಲಿದ್ದರೆ ನಾವೇನು ಮಾಡ್ಬೋದು? ಮನೆಯಲ್ಲಿ ವಿಶ್ವಗುರುವನ್ನಾಗಿಸಲಿಕ್ಕೆ ಸಾಧ್ಯ ಇಲ್ಲ ಭಾರತವನ್ನು, ಅದು ಕನಸಿನ ಮಾತಾಗ್ತದೆ, ದೂರದ ಮಾತಾಗ್ತದೆ. ಆದರೆ ಆ ವಿಶ್ವಗುರುತನ ಬರಬೇಕಿದ್ರೆ ಭಾರತಕ್ಕೆ ನಾವು ಮಾಡಬೇಕಾಗಿರೋದು ಆ ಗುರುತ್ವವನ್ನು ತುಂಬಿಸುವ ಕೆಲಸ. ಅಂದರೆ ಮನೆ ಮನೆಯನ್ನು ಶಾಸ್ತ್ರವಿದ್ಯೆ ಮತ್ತು ಶಾಸ್ತ್ರವಿದ್ಯಾ ವಾಚಸ್ಪತಿಗಳ ಮುಖೇನ ತುಂಬಿಸಿಕೊಳ್ಳೋಣ. ಹೇಗೆ ಅಂತ ಹೇಳಿದರೆ, ನಮ್ಮ ಮನೆಯ ಮಕ್ಕಳನ್ನು ಶಾಸ್ತ್ರವಿದ್ಯೆಯ ಚೌಕಟ್ಟಿನಲ್ಲೇ ಬೆಳೆಸೋಣ. ಆಗ ತನ್ನಿಂತಾನೇ ಪ್ರತಿ ಮನೆಯು ಗುರುಕುಲ ಆಗ್ತದೆ, ಸರಸ್ವತಿ ಸದನ ಆಗ್ತದೆ, ನಟರಾಜನ ಆಡುಂಬಲ ಆಗ್ತದೆ. ಮತ್ತು ವಿಶೇಷವಾಗಿ ಮನೆಯ ಚೌಕಟ್ಟು ಮೀರದೆ, ಶಾಸ್ತ್ರೀಯ ಚೌಕಟ್ಟು ಮೀರದೆ, ಹಿಂದುತ್ವದ ಚೌಕಟ್ಟು ಮೀರದೆ, ಭಾರತೀಯತ್ವದ ಚೌಕಟ್ಟು ಮೀರದೆ ಸಂಸ್ಕಾರದ ದಾರಿಯಲ್ಲಿ ಸಂಸ್ಕೃತಿಯ ಪ್ರಜ್ಞೆಯನ್ನಿಟ್ಟುಕೊಂಡು ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವ ಸದಾಶಯದೊಂದಿಗೆ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಿತ್ರರಿಗೆ ತಿಳಿಸಿ ಮಂತ್ರನಾಟ್ಯ ಕಲಾ ಗುರುಕುಲ ಇನ್ನಷ್ಟು ತುಂಬುವ ಹಾಗೆ, ಮನೆದುಂಬುವ ಹಾಗೆ, ಮನದುಂಬುವ ಹಾಗೆ ಬೆಳೆಸಿಕೊಳ್ಳೋಣ. ಸದಾ ಸಾಥ್ ಆಗಿ ಅವರ ಜೊತೆ ಇರೋಣ. ಬರಿಯ ಗುರುಗಳು ಮಾತ್ರ ಅಲ್ಲ, ಪೋಷಕರು ಕೂಡ ಇದು ಸುಮ್ಮನೆ ಎಂಕಲು ಫೀಸ್ ಕೊರ್ಪೂಜಾನ ಪೊಕ್ಕಡೆನ ಅಕ್ಕನ ಹುಟ್ಟಿಗೆ ಭಂಗ ಬರೋದು ಅದಲ್ಲ. ಗುರುಗಳಿಂದ ಮಾತ್ರ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಜೊತೆಗೆ ಸೇರೋಣ. ಪೋಷಕರೆಲ್ಲ ಜೊತೆಗೆ ಸೇರಿದಾಗ ಗುರುಗಳಿಗಿನ್ನೂ ಬಲ ಬರ್ತದೆ. ಈ ಕಾರ್ಯಕ್ರಮದಲ್ಲಿ ನಿಮ್ಗೆ ಗೊತ್ತಿದೆ, ಭರತನಾಟ್ಯದಂಥ ಶಾಸ್ತ್ರವಿದ್ಯೆಯನ್ನು ಸುತ್ತಮುತ್ತ ಕರೆದುಕೊಂಡು ಹೋಗುವುದೋ, ತಂಡವನ್ನು ಬೆಳೆಸುವುದೋ ಎಷ್ಟು ಕಷ್ಟ, ಎಷ್ಟು ಪ್ರತಿರೋಧವನ್ನು ಅನುಭವಿಸಬೇಕಾಗ್ತದೆ ಎಂಬುದು ಕಿರಣ್ ಅವರಿಗೆ ಮತ್ತು ಶ್ರಾವಣ್ ಅವರಿಗೆ ಗೊತ್ತಿದೆ. ರಾಜಶೇಖನಿಗೂ ಗೊತ್ತಿದೆ. ಸಾಮಾನ್ಯವಾಗಿ ಭರತನಾಟ್ಯ ಅಂತ ಹೇಳುವಾಗ ಅವು ಎಳುವರದೆಯ್ಯಾರೇನ, ಅವು ಸತ್ಯನಾಭರತ ಸಿರಿಯೇನ, ಇಂಥದ್ದನ್ನೇ ಕೇಳುವುದು ಹೆಚ್ಚು. ಅಥವಾ ಕೆಲವು ನಾಟ್ಯ ರೂಪಕ ಇದೇ ಇರುವುದೇ ಅಂತ ಕೇಳಿಬಿಡ್ತಾರೆ. ಹಾಗಲ್ಲ, ನಮ್ಮ ಅನೇಕರಿಗೆ ಇಷ್ಟು ಕಾಲ ಬೆಳೆದು 21ನೇ ಶತಮಾನ ಬಂದಾಗ ಕೂಡ ಭರತನಾಟ್ಯದ ವೈವಿಧ್ಯತೆಗಳ ಬಗ್ಗೆ, ಅದರಲ್ಲಿರುವ ಸೂಕ್ಷ್ಮತೆಗಳ ಬಗ್ಗೆ ಅರಿವಿಲ್ಲ, ಪ್ರಾಥಮಿಕ ಅರಿವಿಲ್ಲ. ಹಾಗಾಗಿ ಸಹೃದಯರು, ಮೋಹನ ಮಾಸ್ಟರ್ ಯಾವತ್ತೂ ಹೇಳ್ತಾರೆ, ಜನರಿಗೆ ಅರ್ಥ ಆಗ್ತದೆ ನಾವು ಮಾಡಿ ತೋರಿಸಬೇಕಂತ. ಸುಮ್ಮನೆ ಹೇಳೋದು ಅದು ನಾಟ್ಯದಲ್ಲಿ ಆಂಗಿಕವಾಗಿ ತೋರಿಸುವುದು ಅರ್ಥ ಆಗುವುದಿಲ್ಲ ಅಂತ, ಅರ್ಥ ಆಗ್ತದೆ. ಹಾಗಾಗಿ ನಾವು ಅವಕಾಶವನ್ನು ಮಾಡಿಕೊಡೋಣ. ಭಾಳ ಸುಲಭವಾಗಿ ನನ್ನ ಆಸಕ್ತಿಯ ಒಂದು ಮಾತು, ನಿಮ್ಮ ಮನೆಯಲ್ಲಿ ನಿಮ್ಮ ಗೃಹ ಪ್ರವೇಶವೋ ಮದಿರಂಗಿಯೋ ಮದುವೆ ಇರುವಾಗ ಹೊಸ ಕಲ್ಪನೆಯನ್ನು ಪರಿಚಯಿಸಿಕೊಡೋಣ. ಏಕೆ ಆ ಡಿಜೆಗೆ ನೇತು ಬೀಳುವುದು, ಜೋತು ಬೀಳುವುದು? ಮನೆಯಲ್ಲಿ ಮಂತ್ರನಾಟ್ಯ ಕಲಾ ಗುರುಕುಲದ ತಂಡವನ್ನು ಕರೆಸೋಣ.
ಕರೆಸಿ ಅವತ್ತು ರಾತ್ರಿ ಮೆಹಂದಿಗೆ ಅಂತ ಸಿದ್ಧ ಮಾಡಿದೊಂದು ವೇದಿಕೆಯನ್ನು ಭದ್ರಗೊಳಿಸಿದರೆ ಅದೇ ವೇದಿಕೆಯಲ್ಲಿ ಒಂದು ಶಾಸ್ತ್ರೀಯ ಭಕ್ತಿ ಮತ್ತು ಸುಗಮವಾಗಿರುವಂತಹ ನಾಟ್ಯಗಳನ್ನು ಪ್ರಸ್ತುತಗೊಳಿಸೋಣ. ಏಕೆ ವೈಯಕ್ತಿಕ ಕಾರ್ಯಕ್ರಮಕ್ಕೆ ಭಾರತೀಯತ್ವಕ್ಕೆ ತುಂಬಿಸುವಂಥ ಶಾಸ್ತ್ರವಿದ್ಯೆಗಳು ಬರಬಾರ್ದು? ಎಲ್ಲೂ ಅದನ್ನು ಬರೆದಿಡಲಿಲ್ಲ. ಅದನ್ನು ತುಂಬಿಸಿಕೊಂಡು ಹೊಸ ಮಾದರಿಯನ್ನು ಪರಿಚಯಿಸಿಕೊಡುವ ಅಗತ್ಯ ಇದೆ. ಅದು ಕಲಾವಿದರಿಗೆ ಪ್ರೋತ್ಸಾಹ ಆಗ್ತದೆ. ನಮ್ಮ ಮನೆಯ ಚೌಕಟ್ಟು ಕೂಡ ಮೀರದ ಹಾಗೆ ನಮ್ಮತನವನ್ನು ಉಳಿಸಲಿಕ್ಕೆ ಅದು ಸಾಧ್ಯ ಆಗ್ತದೆ ಎನ್ನುವ ಮಾತಿನ ಮೂಲಕ ಸ್ವಲ್ಪ ಹೆಚ್ಚು ಮಾತನಾಡಿದೆ. ಆದರೆ ಪ್ರಸ್ತುತ ಎನ್ನುವಂಥ ಮಾತುಗಳಂತ ಅಂದುಕೊಳ್ತೇನೆ. ಈ ಸದಾವಕಾಶವನ್ನು ಮಾಡಿಕೊಟ್ಟವರಿಗೆ, ಈ ಮಾತನ್ನು ಕೇಳಿದವರಿಗೆ, ಇಂಥ ಒಂದು ಗೌರವವನ್ನು ಸಲ್ಲಿಸಿದವರಿಗೆ ಅತ್ಯಂತ ಶಿರಸ ಪ್ರಣಾಮಿಸುತ್ತಾ ಮಾತಿನಿಂದ ವಿರಮಿಸುತ್ತೇನೆ. ನಮಸ್ಕಾರ. ಧನ್ಯವಾದಗಳು ಅರುಣ್ ಉಳ್ಳಲ್ರವರ ಹಿತನುಡಿಗಳಿಗಾಗಿ. ಸದಾಕಾಲ ವಾಗ್ದೇವಿ ತಮ್ಮ ನಾಲಿಗೆ ಮೇಲೆ ನಲಿದಾಡ್ತಾ ಇರಲಿ. ನಮ್ಮ ಗೆಳೆತನ ಹೀಗೆ ಮುಂದೆ ಬರಲಿ ಅಂತ ಹೇಳ್ತಾ ಮುಂದಕ್ಕೆ ನಮ್ಮ ದುಮ್ಮದಿಕ್ಕಡೆ ಬರ್ರೆ ಉಪ್ಪುನಾರು ಈ ಪ್ರದೇಶಡು ತುಳು ನ್ಯೂಸ್ ಚಾನೆಲ್ದ ಮುಖಾಂತರವಾದ ಪ್ರತಿ ಇಲ್ಲಗಲ ನಮ್ಮ ಊರು ನಡಪಿನಂಚಿತ್ತಿನ ಸಾಮಾಜಿಕ ಆವಡ, ಧಾರ್ಮಿಕ ಆವಡ, ಸಾಂಸ್ಕೃತಿಕ ಕಾರ್ಯಕ್ರಮನು ಮುಟ್ಟವನಂಚಿನ ಬೇಲಿನ ಮಂತಿನ ಶ್ರೀಯುತ ವಿದ್ಯಾಧರ್ ಶೆಟ್ರ್ ಅರ್ನ ಈ ಪುಸಕುರಾಲ್ ಚಾನೆಲ್ ಆರಂಭವಾಯಿನಿ 2000 ಇಸವಿಡ ಪೊರ್ತುಗು ಎಂಕ್ಲು ಪೊಪ್ಪಮ್ಮನ ಕೈ ಪತ್ತೊಂದು ಪೋಂದಿತ್ತನದ ಅನ್ನ ಶಾಲೆಗೆ ಆ ಪೊರ್ತುಡು ಆರಂಭ ಆಯ್ನಿಡ್ದು ಆನಿಡ್ದಿಂಚೆ ಎಂಕ್ಲು ತೂವೊಂದುಲ್ಲ ಅರ್ನ ಚಾನೆಲ್ ಅಪಗ ಒಂಜಿ ಟೈಮುಡು 1 ಮ್ಯಾನ್ ಆರ್ಮಿ ಆದಿತ್ತನಾರು ಒಂಜೇ ಜನ ಇತ್ತೀನಿ ಇತ್ತಾರ್ನ ಸಿಬ್ಬಂದಿಲು ಮಸ್ತ್ ಜನ ಉಲ್ಲೇರು, ಶಿವ ಮಾತ ಉಲ್ಲೇರು. ಆ ಟೈಮುಡು 1 ಮ್ಯಾನ್ ಆರ್ಮಿ ಆದಿತ್ತನಾರು. ಆ ಬಂಗದ ಪೊರ್ತುಡು ಬತ್ತದು ಇತ್ತೊಂಜಿ ಭಾರಿ ಮಲ್ಲ ಒಂಜಿ ನಮ್ಮ ಮುಲ್ಪದನೆ ಆಯ್ನಂಚಿತ್ತನ ಪೊಸಕುರಲ್ ಪನ್ಪಿನ ಲೋಕಲ್ ಚಾನೆಲ್ನ ಕಟ್ಟಿದ್ನಾರು. ಅರೆಗ್ ಗುರುಕುಲ ಉತ್ಸವ 2022 ಈ ಶುಭ ಸಂದರ್ಭಡ್ ಇಂಕ್ಲೆ ಮಾನಾದಿಗೆನ ಮಲ್ತದ ಆ ಮಾನಾದಿಗೆದ ಬಗ್ಗೆ ರಡ್ಡ ಪಾತೆರನು ಪನ್ನೋಡ ಬಂದೆ ಇಂಕ್ಲಿ ಈ ಮೂಲಕ ಕೇನೊಂದುಲ್ಲ. ಇಂದು ಮಂತ್ರ ನಾಟ್ಯ ಕಲಾ ಗುರುಕುಲರ್ದು ಎಂಕಾಪಿನಂಚಿನ ರಡ್ಡೆ ಮಾನಾದಿಗೆ ಅಂದು ಯಾನು ಎನ್ನಿವೆ ಬಹುಶಃ ಶುರುವಾಯಿನ 2ನೇ ವರ್ಷಡ 3ನೇ ವರ್ಷಡ ಎಂಕ್ಲೇನು ಮಾತಲ್ಲೆತ್ತದು ಅವರ ಮಾನಾದಿಗೆ ಮಾತದಿತ್ತೇರು ಅಪಗ ಅವೊಂಜಿ ಬೇತೆ ರೀತಿಯ ಮಾನಾದಿಗೆ ಅಂಡ ಇತ್ತೆ ಜಿಲ್ಲಾ ರಾಜ್ಯೋತ್ಸವದ ಅವೊಂಜಿ ಪ್ರಶಸ್ತಿಗೆ ಬೋಡಾದಿಂದ ಆ ಪ್ರಶಸ್ತಿ ಅವು ಎಂಕಲ್ನ ಬೇಲೆಗೆ ಎಂಕುಲು ಮಂತಿನಂಚಿನ ಸೇವೆಯನ್ನು ಗುರುತಿಸಾದ ಬೈದಿನವ ಅಂದಾಂಡ ಆಯ್ತೊಟ್ಟಿಗೆ ಡಾಕ್ಟರ್ ಅರುಣ್ ಉಳ್ಳಾಲು ಬೊಕ ಮಸ್ತ್ ಜನ ಸಾಧಕರು ಅಯ್ನು ಪಡೆಯೊಂದಿರು. ಬೇತೆ ಕ್ಷೇತ್ರಡು ಬೇತೆ ಸಾಧನೆಯನ್ನು ಗುರುತಿಸಾದು ಕೊಡ್ತೇರು. ಒಂಜಿ ರೀತಿಡು ಬದುಕಿಡು ತೃಪ್ತಿ ಯಾನಿ ಎಂಕೆಂಚೆ ಎನ್ನುವೆಂದು ಬಂಡ ಈರು ಮಂತಿನ ಸೇವೆ ಈತಿನೇಟ ಯಾವು ನನ್ನ ಇರೆಗಂದು ಮಲ್ಲ ಮಾನಾದಿಗೆ ಪಂಡದು ಸಮಾಜ ಗುರುತಿಸಾದು ಕೊರ್ನವುದು ಎಂಕೆ ಅನ್ನೆಡ ಅರುಣ್ ಉಳ್ಳಾಳ್ರೆಗೂ ಗುರುತಿನ ಮಾನಾದಿಗೆ ಎಂಚಾದ ಬಂಡ ಎಲ್ಲಿಯ ಪ್ರಾವಿಡೆ ಮಲ್ಲ ಮಾನಾದಿಗೆ ಮಂತಿದ್ದಾರೆ ಮಲ್ಲ ಸಾಧನೆ ಮಂತಿದ್ದಾರೆ ಈತಿ ಯಾವುಜಿ ನನಲಾತು ಮನ್ಪೊಡು ಪಂಪುನಂಚಿನ ಎಡ್ಡ ಉಮೇದು ಕೊಡ್ತಾರೆಗ್ ಆ ಒಂಜಿ ಪ್ರಶಸ್ತಿನ ಕೊಡ್ತೇರು ಪಂಡ ದಯಪಂಡ ಕಿರಿಯಕ್ಲೆಡ್ದು ಮಲ್ಲಕ್ಲೆಗ್ ಮುಟ್ಟ ಮಾತೆರೆಗಳ ಈ ಸಂದರ್ಭಡು ಪ್ರಶಸ್ತಿಲು ಸಂದದಿಂಡು ಪ್ರಶಸ್ತಿ ಪನ್ಪುನವು ತಿಕ್ಕಿನಾಗ ಭಾರಿ ಖುಷಿ ಆಪುಣವು ನಿಜವಾಯಿನ ವಿಷಯ ದಯಪಂಡ ಬೋಡ ಚೌಬೇತ ವಿಷಯ ಎಂಕುಲು ಅಪೇಕ್ಷೆ ಬಂತದ್ದು ಪೂಜಾ ನಿರೀಕ್ಷೆಡು ಪೂಜಾ ಆಡ ತಿಕ್ಕಿನಾಗ ಗುರುತು ಸಾಯರತ ಪನ್ಪುನಂಚಿನ ಒಂಜಿ ಸಮಾಧಾನ ಆ ಸಮಾಧಾನದ ಒಟ್ಟೊಟ್ಟಿಗೆ ಎಂಕಲ್ನ ಕುಲು ಪನ್ಪಿನ ಕುಲು ಆ ಪ್ರಶಸ್ತಿಗೆ ಗುರುತಿಸಾದಿ ಮನ್ಪುನಂಚಿನ ಇಂಚಿನ ಮಾನಾದಿಗೆಲು ಅವು ಉಡಲ್ಗೆ ನನಲಾತು ಖುಷಿ ಕೊರ್ಪಡ ಅವು ಪ್ರಶಸ್ತಿರ್ದಿಲ್ಲ ಹೆಚ್ಚಿನ ಖುಷಿ ಇಂಚಿನ ಅಭಿನಂದನೆಲ್ಲ ಅನಗತಿ ಕುಣದಾಯಪಂಡ ಎಂಕ್ಲೆ ನಕುಲು ಎಪ್ಪಲ ಗುರುತಿಸಾವಂತುಲ್ಲೇರು ಆ ಗುರುತಿಸಾವನ ನೆಲೆಟ್ಟು ಇಂಚಲ್ಲಿ ಎತ್ತದ ಎಂಕ್ಲೆಗೆ ಮಾನಾದಿಗೆ ಮನ್ಪುಯರು ಪನ್ಪುನಂಚಿನವು ಅವು ನನಲಾತು ಖುಷಿ ದಯಪಂಡ ಮಂತ್ರ ನಾಟ್ಯ ಕಲಾ ಗುರುಕುಲ 2ನೇ ಸರ್ತಿಗೆ ಇಂಚಿನ ಒಂಜಿ ಮಾನಾದಿಗೆ ಕೊರ್ನಾಗ ಆಕಲ್ನ ಸಂಸ್ಥೆದ ಮಿತ್ತ ಅಭಿಮಾನ ಬರ್ಪುಂಡು ದಯಪಂಡ ನಿರಂತರ 1 ವರ್ಷಡು ಆಕಲ್ನ ಸಂಸ್ಥೆದ ಒಟ್ಟಿಗೆ ಎಂಗುಲು ಸಂಪರ್ಕಡೋಲ್ಲ ಆಕಲ್ನ ಒವೇ ಕಾರ್ಯಕ್ರಮಲು ಮುಳುಪಾಡು ಒಂಜ ಕಿರಣ ಅವಾರ್ಡ್ ಶ್ರವಣ ಅವಾರ್ಡ್ ಲೆಪ್ಪುವೇರು ಅಕಲ್ನ ಬಗ್ಗೆ ಐತ ಸಹಕಾರಕ್ಕೇನುವೇರು ಅವು ಉಪ್ಪಡು ಉಪ್ಪಂದೆ ಕುಲ್ಲಡ ಅಕ್ಕಲಿಗೆ ಎಂಕುಲಿರ್ದು ಏತು ತಿರುಡು ಆತು ಪ್ರಚಾರನ ನಾನೊಂಜ ಸೇವೆ ಒದಗಾದು ಕೊಡ್ತಾ ಅವು ಅಪ್ಪನ ಭಾಗ್ಯ ದಯಂದು ಬಂಡ ಇಂದು ಯಾನು ಒರಿ ಮನ್ಪುನಿಂದ ಹತ್ತಿ ಅವು ಎನ್ನ ಸಂಸ್ಥೆದ ಮುಖಾಂತರ ಏತು ಸಾಧ್ಯ ಉಂಡು ಆತು ಮನ್ಪರೆ ಎಂಕುಲು ಪ್ರಯತ್ನ ಬರೋದಿಲ್ಲ ಐಟು ಪ್ರತಿಫಲ ಮನ್ಪುನಂಚಿನೇನು ನಿರೀಕ್ಷೆ ಮನ್ಪುನ ಬೋರ್ಡು ದಯ ಬಂಡ ಅವು ಎಂಕಲ ಸಂಸ್ಥೆದ ಬೋಡಾಣ ಬೋರ್ಡು ಆಯ್ತು ಒಟ್ಟೊಟ್ಟಿಗೆ ಸಮಾಜಗಳದ ಅದಾಣ ಕೊರಡು ಪನ್ಪುನರು ನೋಟು ಒಂಜಿ ಆತು ಬೇಲೆ ಮಂತೊಂದಿಲ್ಲ ಬೊಕ್ಕ ನನ್ನ ಮಂತ್ರನಾಟ್ಯ ಕಲಾ ಗುರುಕುಲದ ಬಗ್ಗೆ ಪನ್ಪುಂಡ ಇತ್ತೇನೆ ಪಂಡಿರು ಅಪ್ಪೆ ಮಂತ್ರ ದೇವತೆನ ಸಾನ್ನಿಧ್ಯೋಡು ಶ್ರವಣ ಬೊಕ್ಕ ಕಿರಣ್ ಸೇವೆ ಮಂತೊಂದುಲ್ಲೇರು ಆ ನೆಲೆಟ್ಟು ಅಕುಲು ಸೇವೆ ಮನ್ಪುನಂಚಿನ ಆ ಮಂತ್ರ ಮೂರ್ತಿನ
ಎದುರುಗು ದೀವೊಂದು ಅವಳು ಮಂತ್ರನು ಸೇರರು ಮಂತ್ರ ಬಂಡ ಅರ್ಥ ಮಸ್ತ್ ಉಂಡೈಟ್ ಆರೋಣು ಅಂತ ಪಂಡೇರಿ ಯಾನೈತ ಬಗ್ಗೆ ಪಂಡ್ರೆ ಪೋಪುಚ್ಚಿದೆ ಬಣ್ಣ ಇಂದು ಪೊರ್ತತ್ತು ಮಂತ್ರ ಉಂಡು ಐತೊಟ್ಟಿಗೆ ನಾಟ್ಯ ಉಂಡು ಆ ನಾಟ್ಯದೊಟ್ಟಿಗೆ ಕಲೆ ಉಂಡು ಕಲೆನು ಮಾತ ಸೇರಾದು ಈ ಮೂಜೆನು ಸೇರಾದು ಗುರುಕುಲಂ ಅಂತದೇರು ಅಂಚಾದು ಐಕಾಕಲ್ಲ ಗುರುಕುಲ್ನಕಲ್ಲ ಆಶೀರ್ವಾದಲ ಎಡ್ಡ ರೀತಿ ಉಂಡು ಪನ್ಪನೆಕ್ ಯಾನು ತೆರೀಲೆಕ್ಕ ಪ್ರತಿ ವರ್ಷ ಗುರುಕುಲೆತ್ತದು ಆ ತುಡರು ಬೆಳಗವನ ಕಾರ್ಯಕ್ರಮ ಆಕಲ ವರ್ಷದ ಕಾರ್ಯಕ್ರಮ ಪನ್ಪನಾಗ ಆ ಉಳ್ಳಾಲ ಮೋಹನ್ ಮಾಸ್ಟರ್ ಅವಾರ್ಡ್ ಅತಡ ಮಗಲಿನ ಅವಾರ್ಡ್ ಲೆತ್ತದು ತುಡರು ಬೆಳಗಾದ ಅಕಲು ಕಾರ್ಯಕ್ರಮ ಮನ್ಪುಯರು ಪಣ್ಣಗ ಆ ಗುರುಕುಲ ಮಿತ್ತ ಅಕುಲ್ ದೀತಿನ ಅಭಿಮಾನ ಅಕ್ಲಿಗೆ ಸಂದಾಯ ನಂಚಿನ ಗುರು ಅಂದನೆ ತೂನಾಗ ಅರ್ಥ ಆಪುಂಡು ಇಂದು ಒಂಜಿ ಪರಂಪರೆಯನ್ನು ಗೌರವಿಸವನ ಪದ್ಧತಿ ಇಂದೇನು ಅಕಲ್ನ ಶಿಷ್ಯರನ್ನ ಕೊಲ್ಲ ಅಕಲ್ನ ಬದುಕಡ ಅಳವಡಿಸವಡು ನಮ್ಮ ವಿದ್ವಾನ್ ರಾಜಶ್ರೀ ಉಳ್ಳಾಳ್ರ ಪಣ್ಣಗೆ ಒಂಜಿ ಪಾತ್ರ ಬಂಡೇರು ನಾಟ್ಯ ಕಲ್ಪನೆಗೈಕ್ ತಾಳ್ಮೆ ಬೋಡು ದಾಯಿ ಪಾತ್ರೆಗೆ ಏನು ಹೆಚ್ಚ ಒತ್ತು ಕೊರ್ಪೆ ಅಂದು ಪಂಡ ನಮ್ಮ ಇನಿ ತೂಪ ನಮ್ಮ ಜೋಕಲಿ ನಟಿ ಅನ್ನ ಮಗಲ್ಲ ಹೊರ್ತಿ ಸೇರ್ದುಲ್ಲ ಕಲ್ಪಾಯಿ ಕೂಡಲೇ ಅಕ್ಕಲು ಏಪ ಸ್ಟೇಜಿಗೆ ಪೋಯ್ಜೇರಿ ಏಪ ಡ್ಯಾನ್ಸ್ ಮಂತಿಜೇರು ಪನ್ಪಿನಂಚಿನೇ ಎಂಕ್ಲೆ ಕಾತರ ನಮ್ಮ ಡ್ಯಾನ್ಸ್ ಕ್ಲಾಸಿಗೆ ಸೇರವನೇ ದಾಯಂದು ಪಂಡ ಅವಳು ದಾದಾಳ ಕಾರ್ಯಕ್ರಮನಿಗೆ ನನ್ನ ಮಗಳು ಡ್ಯಾನ್ಸ್ ಮಾಡ್ಕೊಡೋದು ಅಂಡ ಭರತನಾಟ್ಯದ ಪ್ರಕಾರ ವಾರು ನಿಕ್ಲಿಗೆ ಕ್ಲಾಸ್ ಮನ್ಪುನಾಗ ಪಂಡದು ಪೇರು ಭರತನಾಟ್ಯದ ಪ್ರಕಾರ ಶುದ್ಧ ಶಾಸ್ತ್ರೀಯ ನೃತ್ಯ ಕಲ್ಪನಾಗ ಐಕೊಂಜಿ ರಂಗ ಪ್ರವೇಶ ಅಂದು ಉಂಡು ಆ ರಂಗ ಪ್ರವೇಶ ಇಜ್ಜ ಆವಂದ ಅಕಲು ವೇದಿಕೆಗೆ ಮಿತರ್ಲಿಕ್ಕೆ ದುಂಬುದ ಸಂಪ್ರದಾಯದ ಇಜ್ಜಾಂಡು ಇತ್ತ ಕಾಲಕ್ಕೆ ತಕ್ಕ ಬದಲಾವಣೆ ಮಂತೊಂದುಲ್ಲೇರು ಮಾತಾ ಅಪ್ಪ ಎಮ್ಮೆಲು ಭಯಕುಂದಾದ ಬಂಡೆಂಕೆಲ್ಲ ಜೋಕುಲು ವರ್ಷಗೊಂಜಾತ ಕಾರ್ಯಕ್ರಮ ಕೊರಡು ಬಂಡದು ಅಂಚಾದ ಇತ್ತೆ ಆ ಜೋಕ್ಲೇನು ವೇದಿಕೆಗೆ ಹಾಕಲು ಕೊನಪೇರು ಕಾರ್ಯಕ್ರಮ ಕೊರ್ಪವೇರು ಅಂಡ ಭರತನಾಟ್ಯದ ಪದ್ಧತಿಲು ಅಂಚೆ ಇತ್ತು ಅವು ಎಂಚಿನೇ ಪಡು ಕಲ್ಪಾವನಂಚಿನ ಗುರುಕುಲ್ನ ಮಿತ್ತು ಅಭಿಮಾನದಿದ್ದು ಆ ಗುರುಕುಲ್ ಕಲ್ಪಾಯಿನಂಚಿನ ವಿದ್ಯೆನು ಎಡ್ಡೆ ತಾಳ್ಮೆಡು ಕಲ್ಪಲೆ ಅಡಿಪಾಯ ಗಟ್ಟಿ ಇತ್ತನ ಮಾತ್ರ ಇಲ್ಲು ಆತನ ಕಟ್ಟಣ ಗಟ್ಟಿ ಉಪ್ಪುಂಡು ಅವೇನು ಮಾತ ಅಪ್ಪೆಮ್ಮೆ ನೆನಪು ದಿವಲ್ಲೇ ಜೋಕ್ಲಿಗೆ ಪಂಡದು ಪ್ರಯೋಜನ ಜೋಕುಲು ಇಲ್ಲೇ ಜೋಕುಲು ಅಕ್ಲಿಗೆ ಡ್ಯಾನ್ಸ್ ಮಾಡ್ಕೊಂಡು ಆಸೆ ಉಪ್ಪುಂಡು ವೇದಿಕೆಗೆ ಪೋಡು ಏಪೊರ ಏನೋ ಡ್ಯಾನ್ಸ್ ಆಯ್ಜಿ ಪನ್ಪಣ ತವಕ ಒಪ್ಪಣ ಅಪ್ಪೆ ಅಮ್ಮಗ ಆ ತಾಳ್ಮೆ ಬೋಡು ಎಂಕಲ್ಲ ಜೋಕುಲು ಎಡ್ಡೆ ವಿದ್ವತ್ತನ್ನು ಪಡೆಯೋಡು ನಾಡ ಆ ತಾಳ್ಮೆಡು ಅಕ್ಲಿಗೆ ಎಡ್ಡೆ ಭದ್ರ ಬುನಾದಿನ ಕೊರಲೆ ಅಂಚಿನ ವೇದಿಕೆ ಇನ್ನು ಮಂತ್ರ ನಾಟ್ಯ ಕಲಾ ಗುರುಕುಲ ಅವು ಒದಗ ಒಂದುಂಡು ಐಟು ಜೋಡೆತ್ತುಲು ಶಬ್ದ ನಮ್ಮ ಕೆಲವು ಕಡೆ ಕೇನುವ ಜೋಡೆತ್ತುಲು ಅದು ನಮ್ಮ ಕಿರಣ್ ಉಳ್ಳಾಲ್ ಬೊಕ್ಕ ಶ್ರವಣ್ ಉಳ್ಳಾಲ್ ನಿಜವಾದ ಸುರುಕು ಕಿರಣ್ ಉಳ್ಳಾಲ್ ಬೊಕ್ಕ ಒಟ್ಟೊಟ್ಟಿಗೆ ಅಕುಲ 2 ಜನಲ್ಲ ದೋಸ್ತಿಯಲ್ಲ ಅದು ಸಂಸ್ಥೆ ಕಟ್ಟಿಯರು ಅಪ್ಪನ ಆಶೀರ್ವಾದ ದೀವೊಂದೇರು ಅಪ್ಪನ ಏಪಲ ದುಂಬು ದೀವೊಂದು ಕೆಲಸ ಮನ್ಪೇರು ಗುರುಕುಲೇನು ದೀವೊಂದು ಕೆಲಸ ಮನ್ಪೇರು ಅಂಚನೆ ಗುರು ಹಿರಿಯರೇನು ದೀವೊಂದುಲೇರು ಅಪ್ಪೆ ಭಗವತಿನ ಸಾನ್ನಿಧ್ಯೋಡು ಈ ಮಾತ ಕೆಲಸಲು ಆ ಒಂದುಂಡ ಈಗ ಅಪ್ಪೆ ಭಗವತಿನ ಆಶೀರ್ವಾದ ಉಂಡು ಪನ್ಪಿನಕ್ಕೆ 9 ವರ್ಷ ಕರೆಂಡು ನನ್ನ 10ನೇ ವರ್ಷದ ಮಲ್ಲ ದಶಮ ಸಂಭ್ರಮ ಹಾಕಲು ತಯಾರಾವೊಂದುಲ್ಲೇರು ಹಿಡ್ದು ಬಕ್ಕ ಅವು 25 ವರ್ಷಗೂ ದುಂಬಾರಿಯಾಡು ಬಳ್ಳಿ ಪರ್ಬ ಆವಾಡು ಬಂಗಾರದ ಪರ್ಬ ಆವಾಡು ವಜ್ರ ಮಹೋತ್ಸವ ಆವಾಡು ಇಂಚನೆ ಈ ಗುರುಕುಲ ದುಂಬಾರಿಯಾಡು ಪಂಡೊಂದು ಎಂಕ್ಲೆಗೆ ತೋಜಾಯಿನಂಚಿನ ಅಭಿಮಾನಗೂ ಅಕ್ಲಿಗೆ ಸೊಲ್ಮೆ ಸಂದಾವೊಂದು ಅವು ಅಪ್ಪೆ ಭಗವತಿನ ಸಾನ್ನಿಧ್ಯಡು ತಿಕ್ಕಿನ ಮಲ್ಲ ಪ್ರಸಾದ ಐಕ್ ಆಚಾರ ಪಟ್ಟವೆಲ್ಲ ಐಕ್ ಒಟ್ಟಿಗೆ ಸೇರಿದು ಅಕುಲೇ ಕೈಯೇರ್ದು ಕೊರ್ನ ಮಲ್ಲ ಪ್ರಸಾದ ಪಂಡೊಂದು ಎಣ್ಣೊಂದು ಇಂಚಿನ ಒಂಜಿ ಮಾನದಿಗೆ ಮಂತಿನೇಕ್ ಮಂತ್ರ ನಾಟ್ಯ ಕಲಾ ಗುರುಕುಲ ಸಂಸ್ಥೆಗೆ ಐತ ಮಾತ ಪೋಷಕ ಬಂಧುಲೆಗೆ ಐತ ನಿರ್ದೇಶಕರ ಶ್ರವಣ್ ಉಳ್ಳಾಲ್ ಬೊಕ್ಕ ಕಾರ್ಯದರ್ಶಿ ಕಿರಣ್ ಉಳ್ಳಾಳ್ರಿಗೆ ವೇದಿಕೆ ಇಡ್ತಿನ ಮಾತ ಗಣ್ಯರಿಗೆ ತರತಗ್ಗಾದ ಸೊಲ್ಮೆಸ ಒಂದು ಅವಕಾಶಗಾದ ವಂದಿಸಾದು ಮಾತ್ರೆಗಳ ಎಡ್ಡೆ ಅವಡು ಮಂತ್ರ ನಾಟ್ಯ ಕಲಾ ಗುರುಕುಲ ನನಲಾತ ಅಭಿವೃದ್ಧಿಯಡು ಬಳೆವಡು ಐತ ಶಿಷ್ಯರು ಮಲ್ಲ ಪುದರ ಪಡೆವಡು ಪಂಡೊಂದು ಮಾತ್ರೆಗಳ ಸೊಲ್ಮೆಲು ಮಾತ್ರೆಗಳ ಎಡ್ಡೆ ಅವಡು ಈತಿನೇಟ ಎಂಗ್ಲೊಟ್ಟಿಗೂ ಸಹಕಾರ ಕೊರೊಂದು ಬೈದಾರೆ ಈ 1 ವರ್ಷ ನನ್ನ ಮಿತ್ತುಗಳ ಎಂಗಳೊಟ್ಟಿಗೆ ಇರ್ನ ಸಹಕಾರ ಇಂಚನು ಪಡ ಬಂದಿಕೇನು ಅನ್ವಾ ಇನ್ನು ಮುಂದಕ್ಕೆ ಧನ್ಯವಾದ ಸಮರ್ಪಣೆ ಮಂತ್ರನಾಟ್ಯ ಕಲಾ ಗುರುಕುಲ ರಿಜಿಸ್ಟರ್ಡ್ ಉಳ್ಳಾಲ ಮಂಗಳೂರು ಇದರ ಗುರುಕುಲ ಉತ್ಸವ 2022ರ ಈ ಶುಭ ದಿನದಂದು ದೇವತಾ ಜ್ಯೋತಿ ಪ್ರಜ್ವಲನೆಗಾಗಿ ಇಂದು ಆಗಮಿಸಿದಂತಹ ಶ್ರೀ ಕ್ಷೇತ್ರದ ಆಚಾರ ಪಟ್ಟವರು ಹಾಗೂ ಶ್ರೀಮತಿ ರಾಜಶ್ರೀ ಬುಳ್ಳಾಲ್ ಇವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಶ್ರೀ ಕ್ಷೇತ್ರದ ಆಚಾರ ಪಟ್ಟವರಿಗೆ ನಮ್ಮ ಸಂಸ್ಥೆಯ ನಿರ್ದೇಶಕರಾದಂತಹ ಶ್ರವಣ್ ಬುಳ್ಳಾಲ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಇಂದಿನ ಈ ಗುರುಕುಲ ಉತ್ಸವವನ್ನು ಉದ್ಘಾಟಿಸಿದಂತಹ ಶ್ರೀಯುತ ಚಂದ್ರಹಾಸ್ ಬುಳ್ಳಾಲ, ಅಧ್ಯಕ್ಷರು ಶ್ರೀ ಚಿರುಂಬ ಭಗವತಿ ತೀಯಾ ಸಮಾಜ ಸೇವಾ ಸಂಘ ಉಳ್ಳಾಲ, ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ
ಅಭ್ಯಾಗತರಾಗಿರುವಂತಹ ಶ್ರೀ ಗಂಗಾಧರ್ ಉಳ್ಳಾಲ್, ಆಡಳಿತ ಮುಕ್ತೇಸರರು, ಶ್ರೀ ಚೀರುಂಬ ಭಗವತಿ ಕ್ಷೇತ್ರ ಉಳ್ಳಾಲ್, ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಇವರಿಗೂ ಕೂಡ ಶ್ರೀಯುತ ಶ್ರಾವಣ್ ಉಳ್ಳಾಲ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಶ್ರೀಮತಿ ಶಕೀಲಾ ಜನಾರ್ದನ್, ಅಧ್ಯಕ್ಷರು ಮಂತ್ರನಾಟ್ಯ ಕಲಾ ಗುರುಕುಲ ರಿಜಿಸ್ಟರ್ಡ್ ಉಳ್ಳಾಲ, ಇವರಿಗೂ ಕೂಡ ಧನ್ಯವಾದಗಳು. ಹಾಗೆ ಸೇರಿರುವಂತಹ ಎಲ್ಲ ಪೋಷಕ ಮಿತ್ರರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಶ್ರೀ ಯಶವಂತ್ ಉಚ್ಚಿಲ್, ಕೋಶಾಧಿಕಾರಿಗಳು, ಶ್ರೀ ಚಿರುಂಬ ಭಗವತಿ ದಿಯಾ ಸಮಾಜ ಸೇವಾ ಸಂಘ ಉಳ್ಳಾಲ, ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಶ್ರೀಯುತ ಶ್ರಾವಣ್ ಉಳ್ಳಾಲ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಇನ್ನು ಸೇರಿರುವಂತಹ ಎಲ್ಲ ಪೋಷಕರಿದ್ದೇನೆ, ಹಾಗೆ ಹೊಸಕುರಲ್ ಬಳಗದವರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ.